विनितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपं मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्त नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। पाञ्चाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवे गौरवाणी प्रचारिणी निर्विशेष शून्यवादी पाश्चात्य देश तारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर हरे कृष्णा कृष्ण कृष्ण हरे 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 राम 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 हरे हरे। ಎಲ್ಲರಿಗೂ ಈ ಭಾಗವತ ತರಗತಿಗೆ ಹಾಜರಾಗಿರುವಂತಹ ಭಕ್ತರಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಲಿ ಎಲ್ಲ ಮತ್ತೆ ಪೋಸ್ಟ್ ಮಾಡಿದ್ರ ನನಗೆ ಮಾಡಿದ್ದಾರೆ ಮಾತಾಜಿ. ಓಕೆ, ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಎಲ್ರಿಗೂ ಭಾಗವತ ಇಂದಿನ ತರಗತಿಗೆ ಸ್ವಾಗತ. ನಾವು ಪ್ರೇಯರ್ ಹೇಳ್ತೀನಿ. ನಾರಾಯಣಂ ನಮಸ್ಕೃತ್ಯ ಹೇಳಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತೋ ಜಯಮುದೀರಯೇತ್ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಇರುವಂತಹದ್ದು ಅಧ್ಯಾಯ 4ನೇ ಸ್ಕಂದದ 12ನೇ ಅಧ್ಯಾಯ. ಧ್ರುವ ಮಹಾರಾಜನು ಭಗವದ್ಧಾಮಕ್ಕೆ ಹಿಂದಿರುಗುವಂತಹದ್ದು. ಅದರಲ್ಲಿ 11ನೇ ಶ್ಲೋಕ ಇವತ್ತು ತಿಳ್ಕೊಂಡಿದ್ದೇವೆ. ಹಿಂದಿನ ಎಲ್ಲ ಶ್ಲೋಕಗಳನ್ನು ನೀವು ನಿನ್ನೆ ಮೊನ್ನೆ ಎಲ್ಲ ತಿಳ್ಕೊಂಡಿದ್ದೀರಾ. ಇವತ್ತು ನಾವು 11 ಮತ್ತೆ 12 ಶ್ಲೋಕವನ್ನು ಅಭ್ಯಾಸ ಮಾಡಿ ಶ್ಲೋಕವನ್ನು ಹೇಳೋಣ. ಮತ್ತೆ ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೌಘಾಂ ಭಕ್ತಿ ಮುದ್ವಹನ್ ತದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಂ. ಹೇಳಿ. ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೌಘಾಂ ಭಕ್ತಿ ಮುದ್ವಹನ್ ತದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಂ. ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೌಘಾಂ ಭಕ್ತಿ ಮುದ್ವಹನ್ ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಂ. ಓದ್ತಿರಾದ್ರೆ ಓದ್ಬೋದು. ಒಂದಿಬ್ಬರು ಓದಿ ಅಷ್ಟೇ ಸಾಕು. ಶ್ಲೋಕ. ಹರೇ ಕೃಷ್ಣ ಮಾತಾಡಿ. ಶ್ಲೋಕ 11. ಸರ್ವಾತ್ಮನಚ್ಯುತೆ ಸರ್ವೇ ಭಕ್ತಿ ದದರ್ಶಾತ್ಮನಿ ಭೂತೇಷು ತಮೇವಾಸ್ಥಿತಂ ವಿಭುಂ. ಹರೇ ಕೃಷ್ಣ ಮಾತಾಜಿ.
ಸರ್ವಾತ್ಮನ್ಯುಚ್ಯತೆ ಸರ್ವೇ ತ್ರಿವೌಭಾಂ ಭಕ್ತಿಮುದ್ವಹನ್ ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಆಯ್ತಾ? ಸಾಕು ಮಾತಾಜಿ, ಯಾಕಂದ್ರೆ ನಿಮ್ಗೆ ಉದ್ದ ಉಂಟು ಶ್ಲೋಕ ಇದು. ಸರ್ವ ಆತ್ಮನಿ, ಸರ್ವ ಪರಮಾತ್ಮನಲ್ಲಿ, ಆತ್ಮನಿ ಪರಮಾತ್ಮನಲ್ಲಿ, ಪರಮಾತ್ಮನಲ್ಲಿ ಪರಮಾತ್ಮನಲ್ಲಿ ಅಚ್ಯುತೆ ಅಮೋಘನಾದ, ಅಚ್ಯುತೆ ಅಮೋಘನಾದ, ಅಮೋಘನಾದ, ಸರ್ವೇ ಅಪರಿಮಿತನಾದ, ಅಸರ್ವೇ ಅಪರಿಮಿತನಾದ, ತೀವ್ರ ಓಘಾಂ ತೀವ್ರವಾದ ರಭಸದಿಂದ, ತೀವ್ರ ಓಘಾಂ ತೀವ್ರವಾದ ತೀವ್ರವಾದ ರಭಸದಿಂದ, ಭಕ್ತಿ ಭಕ್ತಿ ಸೇವೆಯನ್ನು, ಭಕ್ತಿ ಸೇವೆಯನ್ನು, ಉದ್ವಹನ್ ಎಲ್ಲ ಉದ್ವಹನ್ ಸಮರ್ಪಿಸುತ್ತಾ, ಉದ್ವಹನ್ ಎಲ್ಲ ಸಮರ್ಪಿಸುತ್ತಾ, ಜೀವಿಗಳು, ದದರ್ಶ ಅವನು ಕಂಡನು, ದದರ್ಶ ಅವನು ಅವನು ಕಂಡನು, ಕಂಡನು, ಆತ್ಮನಿ ಪರಮಚೇತನನಲ್ಲಿ, ಆತ್ಮನಿ ಪರಮಚೇತನನಲ್ಲಿ, ಭೂತೇಶು ಎಲ್ಲ ಜೀವಿಗಳಲ್ಲಿ, ಭೂತೇಶು ಎಲ್ಲ ಜೀವಿಗಳಲ್ಲಿ, ತಂ ಅವನನ್ನು, ತಂ ಅವನನ್ನು, ಏವ ಮಾತ್ರವೇ, ಏವ ಮಾತ್ರವೇ, ಅವಸ್ಥಿತಂ ನೆಲೆಸಿರುವ, ಅವಸ್ಥಿತಂ ನೆಲೆಸಿರುವ, ವಿಭುಂ 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 ಸರ್ವಶಕ್ತನಾದ. ವಾದ ಮತ್ತು ಭಾವಾರ್ಥ. ಶೀಲಾ ಪ್ರಭುಪಾದರಿಂದ ಶೀಲಾ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ಸರ್ವನಿಧಿಯಾದ ಭಗವಂತನಿಗೆ ತೀವ್ರ ಶಕ್ತಿಯಿಂದ ಭಕ್ತಿ ಸೇವೆಯನ್ನು ಸಲ್ಲಿಸಿದನು. ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಎಲ್ಲವೂ ಭಗವಂತನಲ್ಲಿ ಸ್ಥಿರವಾಗಿದೆ ಹಾಗೂ ಎಲ್ಲಾ ಜೀವಿಗಳಲ್ಲೂ ಅವನು ಸ್ಥಿರವಾಗಿದ್ದಾನೆ ಎಂಬುದನ್ನು ಧ್ರುವನು ಕಂಡುಕೊಂಡನು. ಭಗವಂತನನ್ನು ಅಚ್ಯುತ ಎಂದು ಕರೆಯಲಾಗಿದೆ, ಏಕೆಂದರೆ ತನ್ನ ಭಕ್ತರಿಗೆ ರಕ್ಷಣೆಯನ್ನು ನೀಡುವ ಮೂಲ ಕರ್ತವ್ಯದಲ್ಲಿ ಎಂದೂ ಅವನು ಚ್ಯುತಿ ಹೊಂದುವುದಿಲ್ಲ. ರಿಪೀಟ್ ಮಾಡೋಣ. ಧ್ರುವ ಮಹಾರಾಜನು ಸರ್ವನಿಧಿಯಾದ ಭಗವಂತನಿಗೆ ತೀವ್ರ ಶಕ್ತಿಯಿಂದ ಭಕ್ತಿ ಸೇವೆಯನ್ನು ಸಲ್ಲಿಸಿದನು. ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಎಲ್ಲವೂ ಭಗವಂತನಲ್ಲಿ ಸ್ಥಿರವಾಗಿದೆ, ಹಾಗೂ ಎಲ್ಲಾ ಜೀವಿಗಳಲ್ಲೂ ಅವನು ಸ್ಥಿರವಾಗಿದ್ದಾನೆ ಎಂಬುದು ಧ್ರುವನು ಕಂಡುಕೊಂಡನು. ಎಂಬುದನ್ನು ಧ್ರುವನು ಕಂಡುಕೊಂಡನು. ಭಗವಂತನನ್ನು ಅಚ್ಯುತ ಎಂದು ಕರೆಯಲಾಗಿದೆ, ಏಕೆಂದರೆ ತನ್ನ ಭಕ್ತರಿಗೆ ರಕ್ಷಣೆಯನ್ನು ನೀಡುವ ಮೂಲ. ಮೂಲ ಕರ್ತವ್ಯದಲ್ಲಿ ಎಂದೂ ಅವನು ಚ್ಯುತಿ ಹೊಂದುವುದಿಲ್ಲ. ಹರೇ ಕೃಷ್ಣ. ಭಾವಾರ್ಥ ಶೋಭಾ ಮಾತಾಜಿ ಓದಿ. ಹರೇ ಕೃಷ್ಣ. ಶೋಭಾ ಮಾತಾಜಿ ಓದಿ ಮಾತಾಜಿ. ಭಾವಾರ್ಥ. ಧ್ರುವ ಮಹಾರಾಜನು ಕೇವಲ ಅನೇಕ ಯಜ್ಞಗಳನ್ನು ಮಾತ್ರ ಆಚರಿಸಿದ್ದಲ್ಲದೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವ ತನ್ನ ದಿವ್ಯ ವೃತ್ತಿಯನ್ನು ಕೈಗೊಂಡನು. ಕಾಮ್ಯ ಕರ್ಮಗಳ ಫಲವನ್ನು ಅನುಭವಿಸ ಬಯಸುವ ಸಾಮಾನ್ಯರಾದ ಕರ್ಮಿಗಳು ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾದ ಕೇವಲ ಯಜ್ಞಗಳಲ್ಲಿ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಮಾತ್ರ ಆಸಕ್ತರಾಗಿರುತ್ತಾರೆ. ಧ್ರುವ ಮಹಾರಾಜನು ಆದರ್ಶ ಮಹಾರಾಜನಾಗಿರಲು ಅನೇಕ ಯಜ್ಞಗಳನ್ನು ಆಚರಿಸಿದರೂ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದ್ದನು. ಭಗವಂತನು ತನ್ನ ಶರಣಾಗತರಾದ ಭಕ್ತರನ್ನು ಸದಾಕಾಲ ರಕ್ಷಿಸುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತೆ ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿರುವುದನ್ನು ಭಕ್ತನು ಕಾಣಬಹುದು. ಈಶ್ವರ ಸರ್ವಭೂತಾನಾಂ ಹೃದ್ದೇಶಾರ್ಜುನ ತಿಷ್ಠತಿ. ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ಹೇಗೆ ನೆಲೆಸಿರುವನೆಂಬುದನ್ನು ಸಾಮಾನ್ಯರು ಅರಿಯಲಾರರು. ಆದರೆ ಒಬ್ಬ ಭಕ್ತನು ವಾಸ್ತವಿಕವಾಗಿ ಅವನನ್ನು ಕಾಣಬಹುದು. ಭಕ್ತನು ಅವನನ್ನು ಬಹಿರಂಗವಾಗಿ ಮಾತ್ರ ಕಾಣುವುದಲ್ಲದೆ ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ದೇವೋತ್ತಮ ಪರಮ ಪುರುಷನಲ್ಲಿ ಎಲ್ಲವೂ ನೆಲೆಸಿವೆ ಎಂಬುದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕಾಣಬಹುದು. ಮತ್ಸ್ಥಾನಿ ಸರ್ವಭೂತಾನಿ. ಇದು ಭಾಗವತನ ದೃಷ್ಟಿಯಾಗಿದೆ. ಇತರರು ಕಾಣುವುದೆಲ್ಲವನ್ನು ಅವನು ನೋಡುತ್ತಾನೆ.
ಆದರೆ ಕೇವಲ ಮರಗಳು, ಪರ್ವತಗಳು, ನಗರಗಳು ಅಥವಾ ಆಕಾಶವನ್ನು ಕಾಣುವ ಬದಲು ಭಕ್ತನು ತನ್ನ ಆರಾಧ್ಯನಾದ ದೇವೋತ್ತಮ ಪರಮ ಪುರುಷನನ್ನು ಮಾತ್ರ ಎಲ್ಲದರಲ್ಲೂ ಕಾಣುತ್ತಾನೆ, ಏಕೆಂದರೆ ಎಲ್ಲವೂ ಆತನಲ್ಲೇ ನೆಲೆ ನಿಂತಿದೆ. ಇದು ಮಹಾಭಾಗವತನ ದೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಮಹಾಭಾಗವತನು ಶುದ್ಧ ಭಕ್ತನಾಗಿದ್ದು ಭಗವಂತನನ್ನು ಸರ್ವತ್ರ ಕಾಣುತ್ತಾನೆ, ಅಂತೆಯೇ ಸಮಸ್ತರ ಹೃದಯಗಳಲ್ಲೂ ಕಾಣುತ್ತಾನೆ. ಯಾರು ಭಗವಂತನಲ್ಲಿ ಉತ್ತಮ ಭಕ್ತಿ ಯೋಗವನ್ನು ಬೆಳೆಸಿಕೊಂಡಿದ್ದಾರೋ ಅಂತಹವರಿಗೆ ಇದು ಸಾಧ್ಯ. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ 5.38 ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತೆ ಯಾರು ತಮ್ಮ ಕಣ್ಣುಗಳಿಗೆ ಭಗವತ್ ಪ್ರೇಮ ಲೇಪನವನ್ನು ಮಾಡಿಕೊಂಡಿರುತ್ತಾರೋ ಅವರು ಮಾತ್ರ ಭಗವಂತನನ್ನು ಮುಖಾಮುಖಿಯಾಗಿ ಎಲ್ಲೆಡೆಯಲ್ಲೂ ನೋಡಬಲ್ಲರು. ಇದು ಕೇವಲ ಊಹೆಯಿಂದ ಅಥವಾ ಹುಸಿ ಧ್ಯಾನದಿಂದ ಸಾಧ್ಯವಾಗದು. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ, ಧನ್ಯವಾದಗಳು. ಧನ್ಯವಾದ. ಶ್ಲೋಕ 12 ಏನು ಕರ್ಕೊಂಡು ಹೋಗು. ತಮೇವಂ ಶೀಲ ಸಂಪನ್ನಂ ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮಸೇತೂನಾಂ ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ ಮೇನಿರೇಪಿತರಂ ಪ್ರಜಾಃ ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ತಮೇವಂ ದೀನವತ್ಸಲಂ. ಶೀಲ ಸಂಪನ್ನಂ ಪುನಃ ಹೇಳಿ. ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಸರ್ವಸೇತು ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ. ಧರ್ಮಸೇತೂನಾಂ ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪೀತರಂ ಪ್ರಜಃ. ಮೇನಿರೇ ಪೀತರಂ ಪ್ರಜಾ ಇಬ್ರು ಓದಿ ಬಸ್. ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪೀತರಂ ಪ್ರಜಾ. ಹರೇ ಕೃಷ್ಣ ಮಾತಾಜಿ. ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ತಮೇವಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾ. ಹರೇ ಕೃಷ್ಣ. ಕೃಷ್ಣ, ಧನ್ಯವಾದಗಳು. ತಮ್ ಅವನನ್ನು, ಅವನನ್ನು ಏವಂ ಹೀಗೆ, ಏವಂ ಹೀಗೆ ಶೀಲ ದೈವಿ ಗುಣಗಳಿಂದ, ಶೀಲ ದೈವಿ ಗುಣಗಳಿಂದ ಸಂಪನ್ನಂ ಕೂಡಿದ, ಸಂಪನ್ನಂ ಕೂಡಿದ, ಬ್ರಹ್ಮಣ್ಯಂ ಬ್ರಾಹ್ಮಣರಿಗೆ ಗೌರವ ತೋರಿಸುತ್ತಿದ್ದ, ಬ್ರಾಹ್ಮಣನಿಗೆ ಗೌರವ ತೋರಿಸಿದ, ದೀನ ಬಡವರಿಗೆ, ದೀನ ಬಡವರಿಗೆ, ವತ್ಸಲಂ ದಯಾಶೀಲನಾದ, ವತ್ಸಲಂ ದಯಾಶೀಲನಾದ, ಗೋಪ್ತಾರಂ ರಕ್ಷಕನಾದ, ಗೋಪ್ತಾರಂ ರಕ್ಷಕನಾದ, ರಕ್ಷಕನಾದ, ಧರ್ಮಸೇತೂನ ಧಾರ್ಮಿಕ ನಿಯಮಗಳ, ಧರ್ಮಸೇತೂನಾಂ ಧಾರ್ಮಿಕ ನಿಯಮಗಳ ಮೇನಿರೆ ತಿಳಿದರು, ಮೇನಿರೆ ತಿಳಿದವನು, ಪಿತರಂ ತಂದೆಯೆಂದು, ಪಿತರಂ ತಂದೆಯೆಂದು, ಪ್ರಜಾಹ ಪ್ರಜೆಗಳು. ಪ್ರಜಾಃ ಪ್ರಜೆಗಳು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಿಗೆ ಜಯವಾಗಲಿ. ಧ್ರುವ ಮಹಾರಾಜನು ಸಮಸ್ತ ದೈವ ಗುಣ ಸಂಪನ್ನನಾಗಿದ್ದರು. ಅವನು ಭಗವದ್ಭಕ್ತರಲ್ಲಿ ತುಂಬು ಗೌರವವನ್ನು ಹೊಂದಿದ್ದನಲ್ಲದೆ ಬಡವರಲ್ಲೂ ಮುಗ್ಧರಲ್ಲೂ ಕರುಣಾಮಯನಾಗಿದ್ದನು. ಅವನು ಧರ್ಮ ತತ್ವಗಳನ್ನು ರಕ್ಷಿಸಿದನು. ಈ ಎಲ್ಲಾ ಅರ್ಹತೆಗಳಿಂದಾಗಿ ಅವನು ಸಮಸ್ತ ಪ್ರಜೆಗಳ ಪ್ರತ್ಯಕ್ಷವಾದ ಜನಕನೆಂದೇ ಭಾವಿಸಲಾಗಿತ್ತು. ರಿಪೀಟ್ ಮಾಡೋಣ. ಧ್ರುವ ಮಹಾರಾಜನು ಸಮಸ್ತ ದೈವ ಗುಣ ಸಂಪನ್ನನಾಗಿದ್ದನು. ಸಮಸ್ತ ದೈವ ಗುಣ ಸಂಪನ್ನನಾಗಿದ್ದನು. ಅವನು ಭಗವದ್ಭಕ್ತರಲ್ಲಿ ತುಂಬು ಗೌರವವನ್ನು ಹೊಂದಿದ್ದನಲ್ಲದೆ ಅವನು ಭಗವದ್ಭಕ್ತರಲ್ಲಿ ತುಂಬು ಗೌರವವನ್ನು ಹೊಂದಿದ್ದನಲ್ಲದೆ ಬಡವರಲ್ಲೂ ಮುಗ್ಧರಲ್ಲೂ ಕರುಣಾಮಯನಾಗಿದ್ದನು. ಮುಗ್ಧರಲ್ಲೂ ಕರುಣಾಮಯನಾಗಿದ್ದನು. ಅವನು ಧರ್ಮ ತತ್ವಗಳನ್ನು ರಕ್ಷಿಸಿದನು. ಅವನು ಧರ್ಮ ತತ್ವಗಳನ್ನು ರಕ್ಷಿಸಿದನು. ಎಲ್ಲಾ ಅರ್ಹತೆಗಳಿಂದಾಗಿ ಎಲ್ಲಾ ಅರ್ಹತೆಗಳಿಂದಾಗಿ ಅವನು ಸಮಸ್ತ ಪ್ರಜೆಗಳ
ಪ್ರತ್ಯಕ್ಷವಾದ ಜನಕನೆಂದೇ ಭಾವಿಸಲಾಗಿತ್ತು. ಪ್ರತ್ಯಕ್ಷವಾದ ಜನಕನೆಂದೇ ಭಾವಿಸಲಾಗಿತ್ತು. ಭಾವಾರ್ಥ ಉಷಾ ಭಟ್ ಮಾತಾಜಿ ಓದ್ತೀರಾ? ಉಷಾ ಭಟ್ ಮಾತಾಜಿ. ಮಾತಾಜಿ ಒಂದ್ ಸೆಕೆಂಡ್ ವಾಲ್ಯೂಮ್ ಕೊಟ್ಕೊಂಡು ನಾನು ಓದ್ತಾ ಇದ್ದೀನಿ, ಮಾತಾಡಿ. ಭಾವಾರ್ಥ: ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಿಗೆ ಜಯವಾಗಲಿ. ಇಲ್ಲಿ ವರ್ಣಿಸಲಾದ ಧ್ರುವ ಮಹಾರಾಜನ ವೈಯಕ್ತಿಕ ಗುಣಗಳು ಒಬ್ಬ ರಾಜರ್ಷಿಯ ಆದರ್ಶ ಗುಣಗಳಾಗಿವೆ. ರಾಜನಷ್ಟೇ ಅಲ್ಲ, ನೂತನ ಪ್ರಜಾಸತ್ತೆಯ ನಾಯಕರು ಕೂಡ ಅಥವಾ ವ್ಯಕ್ತಿ ಶೂನ್ಯವಲ್ಲದ ಸರ್ಕಾರವು ಈ ಎಲ್ಲ ದೈವ ಗುಣಗಳಿಂದ ಅರ್ಹತೆಯನ್ನು ಪಡೆದಿರಲೇಬೇಕು. ಹಾಗಿದ್ದಾಗ ರಾಜ್ಯದ ಪ್ರಜೆಗಳು ಸುಖಿಗಳಾಗಿರುತ್ತಾರೆ. ಪ್ರಜೆಗಳು ಧ್ರುವ ಮಹಾರಾಜನನ್ನು ತಮ್ಮ ತಂದೆಯೆಂದೇ ಭಾವಿಸಿದರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಒಬ್ಬ ಸಮರ್ಥನಾದ ತಂದೆಯನ್ನು ಆಶ್ರಯಿಸುತ್ತಾ ಮಗುವು ಪೂರ್ಣ ತೃಪ್ತವಾಗಿರುವಂತೆ ರಾಜ್ಯದ ಪ್ರಜೆಗಳು ರಾಜ್ಯದಿಂದ ಅಥವಾ ರಾಜನಿಂದ ರಕ್ಷಣೆ ಪಡೆದು ಎಲ್ಲ ವಿಧದಿಂದಲೂ ತೃಪ್ತರಾಗಿರಬೇಕು. ಆದರೆ ಈಗಿನ ವಾತಾವರಣದಲ್ಲಿ ರಾಜ್ಯದಲ್ಲಿ ಜೀವನದ ಮೂಲ ಅವಶ್ಯಕತೆಗಳಾದ ಪ್ರಾಣ ರಕ್ಷಣೆ ಹಾಗೂ ಪ್ರಜೆಗಳ ಆಸ್ತಿ ಪಾಸ್ತಿಯ ರಕ್ಷಣೆಯನ್ನು ಕುರಿತು ಸರ್ಕಾರದಿಂದ ಭರವಸೆ ಸಿಗದಾಗಿದೆ. ಫುಲ್ ಓದ್ಲಾ ಮಾತಾಜಿ? ಓದಿ. ಬ್ರಹ್ಮಣ್ಯಂ ಎಂಬ ಪದವು ಈ ಸಂಬಂಧದಲ್ಲಿ ಬಹು ಅರ್ಥಪೂರ್ಣವಾಗಿದೆ. ವೇದಾಧ್ಯಯನದಲ್ಲಿ ನಿರತರಾಗಿ ತನ್ಮೂಲಕ ದೇವೋತ್ತಮ ಪರಮಪುರುಷನನ್ನು ಕಂಡುಕೊಳ್ಳುವ ಬ್ರಾಹ್ಮಣರಲ್ಲಿ ಧ್ರುವ ಮಹಾರಾಜನು ಭಕ್ತಿ ಸಂಪನ್ನನಾಗಿದ್ದನು. ಅವರು ಸದಾಕಾಲ ಕೃಷ್ಣ ಪ್ರಜ್ಞಾ ಪ್ರಚಾರ ನಿರತರು. ದೈವಿ ಪ್ರಜ್ಞೆಯನ್ನು ಇಡೀ ಜಗತ್ತಿನಲ್ಲಿ ವಿತರಣೆ ಮಾಡುವ ಸಂಘ ಸಂಸ್ಥೆಗಳ ಬಗ್ಗೆ ರಾಜ್ಯವು ತುಂಬು ಗೌರವದಿಂದಿರಬೇಕು. ಆದರೆ ದುರ್ದೈವದಿಂದಾಗಿ ಈ ದಿನಗಳಲ್ಲಿ ಇಂತಹ ಆಂದೋಲನಗಳಿಗೆ ರಾಜ್ಯದ ಅಥವಾ ಸರ್ಕಾರದ ನೆರವು ಸಿಗುತ್ತಿಲ್ಲ. ಸದ್ಗುಣಗಳ ಬಗ್ಗೆ ಹೇಳುವುದಾದರೆ, ರಾಜ್ಯಾಡಳಿತದಲ್ಲಿ ಯಾವುದಾದರೂ ಸದ್ಗುಣಗಳಿಂದ ಕೂಡಿದ ಒಬ್ಬಾತನನ್ನು ಕಾಣುವುದು ತೀರಾ ಕಷ್ಟಕರವಾಗಿದೆ. ಆಡಳಿತಗಾರರು ಕೇವಲ ತಮ್ಮ ಅಧಿಕಾರದ ಹುದ್ದೆಗಳಲ್ಲಿ ಕುರಿತು ಪ್ರಜೆಗಳಿಗೆ ಇಲ್ಲ ಎಂದು ಹೇಳುವುದಕ್ಕಾಗಿಯೇ ಸಂಬಳ ಪಡೆದು ಇರುವವರಂತೆ ಪ್ರತಿಯೊಂದು ಕೋರಿಕೆಗಳು ಇಲ್ಲ ಎನ್ನುವರು. ದೀನವತ್ಸಲಂ ಎಂಬ ಇನ್ನೊಂದು ಪದವು ಇಲ್ಲಿ ಅರ್ಥಪೂರ್ಣವಾಗಿದೆ. ರಾಜ್ಯದ ನಾಯಕರು ಮುಗ್ಧರ ಬಗ್ಗೆ ತುಂಬಾ ಕರುಣೆಯುಳ್ಳವರಾಗಿರಬೇಕು. ದುರ್ದೈವದಿಂದಾಗಿ ಪ್ರಸ್ತುತ ಕಾಲದಲ್ಲಿ ರಾಜ್ಯದ ಪ್ರತಿನಿಧಿಗಳು ಹಾಗೂ ಅಧ್ಯಕ್ಷರು ರಾಜ್ಯದಿಂದ ಒಳ್ಳೆಯ ವೇತನವನ್ನು ಪಡೆಯುತ್ತಾರೆ. ಅಲ್ಲದೆ ತಾವು ಅತಿ ಪವಿತ್ರರೆಂಬಂತೆ ನಟನೆ ಮಾಡುತ್ತಾರೆ. ಆದರೆ ಅವರು ಮುಗ್ಧ ಪ್ರಾಣಿಗಳನ್ನು ಹತ್ಯೆಗೈಯುವ ಹತ್ಯಾಗಾರಗಳನ್ನು ನಡೆಸಲು ಅನುಮತಿ ನೀಡುತ್ತಾರೆ. ಧ್ರುವ ಮಹಾರಾಜನ ದೈವಿ ಗುಣಗಳನ್ನು ಇಂದಿನ ರಾಜಕಾರಣಿಗಳ ಗುಣಗಳೊಂದಿಗೆ ಹೋಲಿಸಲು ಪ್ರಯತ್ನಿಸಿದಾಗ ಅಲ್ಲಿ ವಾಸ್ತವವಾದ ಹೋಲಿಕೆ ಇಲ್ಲವೆಂಬುದನ್ನು ನಾವು ಕಾಣುತ್ತೇವೆ. ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗುವ ರೀತಿಯಲ್ಲಿ ಧ್ರುವ ಮಹಾರಾಜನು ಸತ್ಯಯುಗದಲ್ಲಿದ್ದನು. ಅವನು ಸತ್ಯಯುಗದಲ್ಲಿ ಆದರ್ಶ ರಾಜನಾಗಿದ್ದನು. ಪ್ರಸ್ತುತ ಕಾಲದಲ್ಲಿ ಅಂದರೆ ಕಲಿಯುಗದಲ್ಲಿ ಸರ್ಕಾರದ ಆಡಳಿತವು ಎಲ್ಲ ವಿಧವಾದ ದೈವಿ ಗುಣಗಳಿಂದ ವಿರಹಿತವಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಇಂದು ಜನರಿಗೆ ಧರ್ಮ, ಪ್ರಾಣ ಮತ್ತು ಆಸ್ತಿ ಪಾಸ್ತಿಗಳನ್ನು ರಕ್ಷಿಸಿಕೊಳ್ಳಲು ಕೃಷ್ಣ ಪ್ರಜ್ಞಾ ಸ್ವೀಕಾರವಲ್ಲದೆ ಪರ್ಯಾಯದ ವ್ಯವಸ್ಥೆ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಶ್ಲೋಕ 11 ಏನ್ ಹೇಳ್ತಾರೆ? ಸರ್ವಾತ್ಮನ್ವಿಚ್ಯುತೆ ಸರ್ವೇ ತೀವ್ರೌಘಾಂ ಭಕ್ತಿ ಉದ್ವಹನ್ ತದರ್ಶಾತ್ಮನಿ ಭೂತೇಶು ತಮೇವಾವಸ್ಥಿತ ಬುಧಂ. ಅಂದ್ರೆ ಧ್ರುವ ಮಹಾರಾಜನು ಸರ್ವನಿಧಿಯಾದ ಭಗವಂತನಿಗೆ ತೀವ್ರ ಶಕ್ತಿಯಿಂದ ಭಕ್ತಿ ಸೇವೆಯನ್ನು ಸಲ್ಲಿಸಿದನು. ಈ ಧ್ರುವ ಮಹಾರಾಜನ ಭಕ್ತಿ ಸೇವೆಯ ಬಗ್ಗೆ ಈ ಒಂದು ಶ್ಲೋಕ ನಮ್ಗೆ, ಅವನು ಇಂಥ ಮಹಾಭಕ್ತ ಅನ್ನೋದನ್ನು ನಮ್ಗೆ ಈ ಒಂದು ಶ್ಲೋಕ ತಿಳಿಸಿದೆ. ಯಾವ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಿದ್ದ, ಅವನ ದೃಷ್ಟಿಕೋನ ಯಾವ ತರ ಇತ್ತು ಅಂದ್ರೆ ಅಲೌಕಿಕವಾಗಿತ್ತು. ಎಲ್ಲವನ್ನು ಅವನು ಆ ದೃಷ್ಟಿಯಿಂದಲೇ, ಆ ದೃಷ್ಟಿಕೋನದಿಂದಲೇ ಕಾಣ್ತಾ ಇದ್ದ. ಅಲೌಕಿಕವಾದ ದೃಷ್ಟಿ ಅವನಲ್ಲಿತ್ತು. ಆಮೇಲೆ ಅವನು ಆದರ್ಶ ಭಕ್ತನಾಗಿದ್ದ, ಮಹಾಭಕ್ತನಾಗಿದ್ದ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಅವನ ಆಡಳಿತ ಯಾವ ತರ ಅವನ ಆಡಳಿತ ಇತ್ತು, ಆದರ್ಶ ರಾಜನಾಗಿದ್ದ ಅವನು. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅವನು ಭಗವಂತನ ಮಹಾಭಕ್ತನಾಗಿದ್ದ. ಅದರಿಂದ ನಮ್ಗೆ ಅರ್ಥ ಆಗ್ತದೆ. ತೀವ್ರ ಶಕ್ತಿಯಿಂದ ಭಕ್ತಿ ಸೇವೆ ಮಾಡ್ತಾ ಇದ್ದ ಅವನು ಭಗವಂತನ. ಆ ಭಕ್ತಿ ಸೇವೆ ಮಾಡುವಾಗ ಅವನು ಎಲ್ಲದರಲ್ಲಿ ಭಗವಂತನನ್ನು ಕಾಣ್ತಾ ಇದ್ದ. ಹಾಗೆ ಭಗವಂತನಲ್ಲಿ ಎಲ್ಲವನ್ನೂ ಕಾಣ್ತಿದ್ದ. ಅಂದ್ರೆ ಇಡೀ ಈ ಪ್ರಕೃತಿಯಲ್ಲಿ ಏನೇನಿದೆ ಅದೆಲ್ಲವನ್ನು ಆ ಭಗವಂತನಲ್ಲಿ ಅವನು
ಕಾಣ್ತಾ ಇದ್ದ. ಅಂತ ಒಂದು ಅಲೌಕಿಕವಾದ ಅಂದ್ರೆ ದಿವ್ಯ ದೃಷ್ಟಿ ಅವನಲ್ಲಿತ್ತು, ದಿವ್ಯ ಜ್ಞಾನ ಇತ್ತು, ಆತ್ಮಜ್ಞಾನ ಇತ್ತು. ಅವನ ಹೃದಯದಲ್ಲೇ ಭಗವಂತ ಪ್ರಕಟನಾಗ್ತಿದ್ದ. ಅಂತ ಒಂದು ತೀವ್ರ ಭಕ್ತಿ ಸೇವೆ ಆ ಒಂದು ಧ್ರುವ ಮಹಾರಾಜ ಇದ್ದ. ಇದೆಲ್ಲ ಹೇಗೆ ಸಾಧ್ಯವಾಗ್ತದೆ? ಅವನು ಎಲ್ಲಾ ಜೀವಿಗಳಲ್ಲೂ ಅವನು ಸ್ಥಿರವಾಗಿದ್ದಾನೆ ಅಂತ ಕಾಣುವಂತಹದ್ದು, ಆ ಭಗವಂತನಲ್ಲಿ ಎಲ್ಲವನ್ನೂ ಕಾಣುವಂತಹದ್ದು. ಇದು ಹೇಗೆ ಸಾಧ್ಯವಾಯಿತು ಧ್ರುವ ಮಹಾರಾಜನಿಗೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು ಈ ಶ್ಲೋಕದಲ್ಲಿ. ಅಂದ್ರೆ ಧ್ರುವ ಮಹಾರಾಜ ಸಾಮಾನ್ಯ ಬಾಲಕ ಅಲ್ಲ. ಅವನು ಏನಾಗಿದ್ದಾನೆ, ಒಬ್ಬ ಇದು ಬಾಲ್ಯದಲ್ಲಿ ಅವನು ಭಗವಂತನನ್ನು ಅವನು ಇದು ಮಾಡಿದ್ದಾನೆ, ಕಂಡವನು ಅಲ್ವಾ. ಬಾಲ್ಯದಲ್ಲಿ ಭಗವಂತನನ್ನು ಕಂಡು ಆ ಧ್ರುವ ಲೋಕವನ್ನು ಪಡೆದವ. ಆ ಧ್ರುವ ಲೋಕವನ್ನು ಹೇಗೆ ಪಾಲನೆ ಮಾಡ್ತಾನೆ ಅಂದ್ರೆ ಆದರ್ಶ ಮಹಾರಾಜನಾಗಿ ಅವನು ಪಾಲನೆ ಮಾಡ್ತಾನೆ ಅನ್ನೋದನ್ನ ಇದ್ರಲ್ಲಿ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಅವನಿಗೆ ಇಲ್ಲಿ ಏನ್ ಹೇಳಿದರೆ, ಅವನು ಭಗವಂತನನ್ನು ಅಚ್ಯುತ ಎಂದು ಕರೆಯಲಾಗಿದೆ. ಅಂದ್ರೆ ಭಗವಂತ ಕರುಣಾಮಯಿ, ಚ್ಯುತಿ ಇಲ್ಲದವನು ಅಂತ ಹೇಳಿದರೆ. ಎಲ್ಲ ಭಕ್ತರಿಗೆ ರಕ್ಷಣೆಯನ್ನು ನೀಡುವ ಮೂಲ ಕರ್ತವ್ಯದಲ್ಲಿ ಎಂದೂ ಅವನು ಚ್ಯುತಿ ಹೊಂದುವುದಿಲ್ಲ. ಅಂದ್ರೆ ಈ ಒಂದು ಧ್ರುವ ಮಹಾರಾಜನನ್ನು ಎಲ್ಲ ರೀತಿಯಲ್ಲಿ ಅವನು ರಕ್ಷಣೆ ಮಾಡ್ತಾ ಇರ್ತಾನೆ. ಅವನು ಚ್ಯುತಿ ಅಂದ್ರೆ ಅಚ್ಯುತ ಅಂತ ಹೇಳಿದ್ರೆ ಅವನು ಚ್ಯುತಿ ಇಲ್ಲದವನು, ನಾಶ ಇಲ್ಲದವನು, ಅವಿನಾಶಿ ಅಂತ ಹೇಳ್ಬೋದು, ಅಮರ ಅಂತ ಹೇಳ್ಬೋದು. ಈ ತರ ಎಲ್ಲ ಹೇಳ್ಬೋದು ಅವನಿಗೆ. ಆ ಒಂದು ಅಚ್ಯುತ ಅಂತ ಹೇಳಿದ್ರೆ ಅವನು ಯಾವುದೇ ಒಂದು ಕೆಲಸದಲ್ಲಿ ಅವನು ತಪ್ಪುದಿಲ್ಲ. ಅವನು ಹೇಳಿದ ಕೆಲಸವನ್ನೆಲ್ಲವನ್ನ ಅವನು ಮಾಡ್ತಾನೆ. ಅಚ್ಯುತ ಅವನೆಲ್ಲ ಶಕ್ತಿಗಳಲ್ಲಿ ಯಾವಾಗ್ಲೂ ಅವನು ಇದಾಗಿರ್ತಾನೆ, ಸ್ಥಿರವಾಗಿರ್ತಾನೆ. ಅವನು ಅದನ್ನ ಎಂದೂ ಕಳ್ಕೊಳ್ಳೋದಿಲ್ಲ ಅವನು. ಅದಕ್ಕೆ ಚ್ಯುತಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ, ಅವ್ರು ಪ್ರತಿ ಯುಗದಲ್ಲಿ ನಾನು ಪರಿತ್ರಾಣಾಯ ಸಾಧುನಾ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಪ್ರತಿ ಯುಗದಲ್ಲಿ ನಾನು ಸಂಭವಿಸ್ತೇನೆ, ಮತ್ತೆ ರಕ್ಷಣೆ ಮಾಡ್ತೇನೆ, ಮತ್ತೆ ಧರ್ಮ ಸ್ಥಾಪನೆ ಮಾಡ್ತೇನೆ, ದುಷ್ಟರ ನಾಶ ಮಾಡ್ತೇನೆ ಅಂತ ಏನೇನು ಹೇಳಿರ್ತಾನೆ ಅದೆಲ್ಲವನ್ನು ಅವನು ತಪ್ಪದೆ ಚ್ಯುತಿ ಇಲ್ಲದೆ ಅವನು ನಿರ್ವಹಿಸಿಕೊಂಡು ಮತ್ತೆ ನಿರ್ಗಮಿಸುವಂತ. ಹೀಗೆ ಭಗವಂತ ಶುದ್ಧ ಭಕ್ತರಿರ್ತಾರೆ. ಈಗ ಬ್ರಹ್ಮ ಇರ್ಬೋದು, ಶಿವ ಇರ್ಬೋದು, ಇವರಿಗೆಲ್ಲ ಏನ್ ಮಾಡ್ತಾರೆ, ಅವರವರು ಕೊಟ್ಟ ಮಾತುಗಳನ್ನು ಈಡೇರಿಸ್ಲಿಕ್ಕೆ ಈ ಭಗವಂತ ಅವರ ರಕ್ಷಣೆ ಮಾಡ್ತಾನೆ. ಆ ಭಕ್ತರ ರಕ್ಷಣೆಗಾಗಿ ಅವನು ಬರ್ತಾನೆ. ಪ್ರತಿಯೊಂದು ಅವರು ಕೊಟ್ಟ ವರಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಅವಕಾಶ ಕೊಡ್ತಾನೆ. ಅವರ ರಕ್ಷಣೆಯನ್ನು ಕೂಡ ಭಗವಂತ ಮಾಡ್ತಾನೆ. ಆದ್ರಿಂದ ದುಷ್ಟರ ನಾಶ, ಶಿಷ್ಟರ ರಕ್ಷಣಾ ಇದನ್ನೆಲ್ಲ ಮಾಡ್ತಾನೆ. ಅವನು ಯಾವುದೇ ಒಂದು ಇದರಲ್ಲಿ ಕೂಡ ಅವನು ನಾಶ ಅನ್ನೋದಿಲ್ಲ. ಅವನಿಗೆ ಶಾಶ್ವತನಾದವನು ಅವನು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಅದು ಅಚ್ಯುತ, ಚ್ಯುತಿ ಇಲ್ಲ. ಅವನಿಗೆಲ್ಲ ಕೆಲಸ ಕೂಡ ಚ್ಯುತಿ ಇಲ್ಲದ್ದು ಅಂತ ಹೇಳ್ತಾರೆ, ನಾಶವಿಲ್ಲದ್ದು. ಅದಕ್ಕೆ ಅಚ್ಯುತ ಅಂತ ಅವನನ್ನು ಕರೆಯುವಂತಹದ್ದು. ಇಲ್ಲಿ ಭಾವಾರ್ಥ ನೋಡೋಣ. ಧ್ರುವ ಮಹಾರಾಜನು ಕೇವಲ ಅನೇಕ ಯಜ್ಞಗಳನ್ನು ಮಾತ್ರ ಆಚರಿಸಿದ್ದಲ್ಲದೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವ ತನ್ನ ದಿವ್ಯ ವೃತ್ತಿಯನ್ನು ಕೈಕೊಂಡನು ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ ನಮ್ಗೆ ಹಿಂದೆ ನಾವು ಈ ಭಕ್ತರ ಬಗ್ಗೆ ಅವನು ಎಲ್ಲ ತೀವ್ರವಾದ ಶಕ್ತಿಯಿಂದ, ಅನುವಾದದಲ್ಲಿ ನಾವು ನೋಡೋದಾದ್ರೆ ಅವನು ಏನ್ ಮಾಡ್ತಾನೆ, ಶಕ್ತಿಯಿಂದ ಎಲ್ಲವನ್ನೂ ಕಾಣ್ತಾನೆ ಅಂತ ಹೇಳಿ ಒಂದು ಭಕ್ತರ ಬಗ್ಗೆ ಹೇಳ್ತಾರೆ ಅಲ್ವಾ. ಆ ಶುದ್ಧ ಭಕ್ತನಾದವನು ತನ್ನ ಹೃದಯದಲ್ಲಿ ಯಾವಾಗ್ಲೂ ಏನ್ ಮಾಡ್ತಾನೆ, ಸತತ ಕೀರ್ತಯಂತೋ ಮಾಂ ಯತಂತಶ್ಚ ದೃಢಾವೃತ. ದೃಢ ವೃತದಿಂದ ಅವನು ಏನ್ ಮಾಡ್ತಾನೆ, ಭಕ್ತಿಯನ್ನು ಮಾಡ್ತಾ ಇರ್ತಾನೆ. ಅದನ್ನು ಮಹಾತ್ಮ ಅಂತ ಹೇಳ್ತಾರೆ. ಈ ಧ್ರುವ ಮಹಾರಾಜ ಕೂಡ ಆ ಮಹಾತ್ಮನೇ ಅಲ್ವಾ. ಅವನು ಮಹಾಭಕ್ತ, ಮಹಾಭಾಗವತ ಅಂತ ಹೇಳ್ತಾರೆ. ಅವನು ಏನ್ ಮಾಡ್ತಾನೆ, ಇಂತಹ ಒಂದು ಹೃದಯದಲ್ಲಿ ಹೇಗೆ ಅವರ ಆತ್ಮದಲ್ಲಿ ಆ ಭಗವಂತ ಪ್ರಕಟ ಆಗುವಂತ. ಈಗ ಇವರು ಯಾರಂತ ಹೇಳಿದ್ರೆ ಯಶೋಧ ಮಾತೆ, ನೀವು ನೋಡಿರ್ಬೋದು. ಅವಳಿಗೆ ಕೂಡ ಅವಳು ಎಂತ ಭಕ್ತಿ ಅಂದ್ರೆ ಆ ಮಗುವಿನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಕಾಣ್ತಾರೆ, ಇಡೀ ಭಗವಂತನ ಆ ಬ್ರಹ್ಮಾಂಡವನ್ನು. ಅರ್ಜುನ ನೀವು ನೋಡಿರ್ಬೋದು, ಅವನಿಗೆ ಮಾತ್ರ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ. ಇಡೀ ಭಗವಂತನ ಆ ಒಂದು ವಿಶ್ವ ರೂಪದಲ್ಲಿ ಎಲ್ಲವನ್ನೂ ಕಾಣ್ತಾನೆ. ಭೂತ, ಭವಿಷ್ಯ, ವರ್ತಮಾನ ಕಾಲ ಎಲ್ಲ ಏನೇನ್ ಆಗ್ತದೆ ಹೋಗ್ತದೆ ಪ್ರತಿಯೊಂದನ್ನು ಅವನು ಕಾಣ್ತಾ ಇರ್ತಾನೆ. ಇಡೀ ಪ್ರಕೃತಿಯನ್ನು, ಬ್ರಹ್ಮಾಂಡವನ್ನೇ ಅದ್ರೊಳಗೆ ಕಾಣ್ತಾನೆ. ಅದೇ ತರ ಬಿಲ್ವ ಮಂಗಲ ಠಾಕೂರ್, ಅವರಿಗೆ ಕಣ್ಣೇ ಇಲ್ಲ ಅಲ್ವಾ. ಕಣ್ಣಿಲ್ಲದಿದ್ರು ಕೂಡ ಅವರು ಆತ್ಮದ ದೃಷ್ಟಿಯಿಂದ ಕಾಣ್ತಾರೆ. ಅಂದ್ರೆ ಅವರಿಗೆ ಆತ್ಮದ ಒಂದು ಜ್ಞಾನ ಇರ್ತದೆ. ಆತ್ಮದಲ್ಲೇ ಭಗವಂತ ಪ್ರಕಟನಾಗ್ತಾನೆ. ಅವರ ಹೃದಯದಲ್ಲಿ ಪ್ರತಿಯೊಂದು ಇವರಿಗೆ ಅಲ್ಲಿ ಏನಾಗ್ತದೆ, ಪ್ರಕಟವಾಗ್ತದೆ. ಹೀಗೆ ಈ ಶುದ್ಧ ಭಕ್ತರಿಗೆ ಯಾವಾಗ್ಲೂ ಭಗವಂತ ಕಾಣಿಸಿಕೊಳ್ತಾರೆ, ಅವ್ರ ಹತ್ರ ಮಾತಾಡ್ತಾನೆ. ಅಂತ ಒಬ್ಬ ಮಹಾಭಕ್ತ ಈ ಧ್ರುವ ಮಹಾರಾಜ ಆಗಿದ್ದ ಅಂತ ನಾವು ತಿಳ್ಕೊಳ್ಬಹುದು. ಆಮೇಲೆ ಇವನು ತನ್ನ ಪ್ರಜೆಗಳಿಗೆ, ಸಾಮ್ರಾಜ್ಯಕ್ಕೆ ಒಳಿತಾಗಬೇಕು ಅನ್ನುವ ಕಾರಣಕ್ಕಾಗಿ ಅವನು ಯಜ್ಞಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ತನಗೋಸ್ಕರ ಅಲ್ಲ, ತಾನೊಬ್ಬ ಒಬ್ಬ ರಾಜ ಆಗ್ಬೇಕು, ಎಲ್ಲರಿಗೆ ತೋರ್ಪಡಿಸಿಕೊಳ್ಬೇಕು ಅನ್ನುವ ಯಾವ ಉದ್ದೇಶ ಕೂಡ ಈ ಧ್ರುವ ಮಹಾರಾಜನಿಗೆ ಇರುವುದಿಲ್ಲ. ಕೇವಲ ಅನೇಕ ಯಜ್ಞಗಳನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವ ತನ್ನ ದಿವ್ಯ ವೃತ್ತಿಯನ್ನು ಕೈಕೊಳ್ತಾನೆ. ಈ ಭಕ್ತಿ ಸೇವೆ ಅಂದ್ರೆ ಯಜ್ಞಗಳನ್ನು ಮಾಡೋದು ಯಾಕಂದ್ರೆ ಅವನು
ಜನರ ಒಳಿತಿಗಾಗಿ, ಪ್ರಜೆಗಳ ಒಳಿತಿಗಾಗಿ, ತನ್ನ ರಾಜ್ಯದ ಒಳಿತಿಗಾಗಿ ಅವನು ಮಾಡುವಂತಹದ್ದು. ಅವನ ಸ್ವಾರ್ಥ ಯಾವುದು ಇದ್ರಲ್ಲಿ ಇರುವುದಿಲ್ಲ. ಧ್ರುವ ಮಹಾರಾಜನಿಗೆ ಹೇಗೆ ಮಾಡ್ತಾನೆ ಅವನು ಯಜ್ಞ ಯಾಗಾದಿಗಳನ್ನು ನಾವು ಕೂಡ ಮಾಡ್ತೇವಲ್ವಾ, ಯಜ್ಞಗಳನ್ನು ಯಾಗಗಳನ್ನು ಇದು ಹೋಮ ಹವನಗಳನ್ನೆಲ್ಲ ಮಾಡ್ತೇವೆ. ನಾವು ಹೇಗೆ ಮಾಡ್ತೇವೆ ಅಂದ್ರೆ ನಮಗೇನೋ ಆಸಕ್ತಿ ಇಟ್ಟು ನನಗೆ ಅದು ಬೇಕು, ಇದು ಪಡಿಬೇಕು, ಇನ್ನೊಂದೇನೋ ಪಡಿಬೇಕು ಅನ್ನೋ ಆಸಕ್ತಿಯಿಂದ ಮಾಡ್ತೇವೆ. ಆದ್ರೆ ಭಕ್ತನಾದವನು ಧ್ರುವ ಮಹಾರಾಜ ಏನ್ ಮಾಡ್ತಾನೆ, ಆ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಎಲ್ಲ ಯಜ್ಞಗಳನ್ನು ಮಾಡುವಾಗ ಅವನು ಆ ಯಜ್ಞದ ಪ್ರತಿಯೊಂದು ಇದರಲ್ಲಿ ಕೂಡ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರ್ತಾನೆ. ಆ ದಿವ್ಯ ಭಕ್ತಿಯನ್ನು ಕೈಗೊಂಡಿರ್ತಾನೆ. ಅಂದ್ರೆ ಯಜ್ಞಗಳನ್ನು ಮಾಡುವಂತಹದ್ದು ಭಗವಂತನ ಸ್ಮರಣೆಯಲ್ಲಿ ಮಾಡುವಂತಹದ್ದು. ಆದ್ರಿಂದ ಅದು ದಿವ್ಯವಾದದ್ದು ಅಂತ ಹೇಳ್ತಾರೆ. ಕಾಮ್ಯ ಕರ್ಮಗಳ ಫಲಗಳನ್ನು ಅನುಭವಿಸ ಬಯಸುವ ಸಾಮಾನ್ಯವಾದ ಕರ್ಮಿಗಳಿರ್ತಾರೆ. ಅವರು ಕಾಮ್ಯ ಕರ್ಮಗಳನ್ನು ಮಾಡ್ತಾರೆ. ವೇದಶಾಸ್ತ್ರಗಳಲ್ಲಿ ಹೇಳಿರ್ತಾರೆ, ಈ ತರ ಯಜ್ಞ ಮಾಡಿದ್ರೆ ನಿಮ್ಗೆ ಇಷ್ಟು ಸಂಪತ್ತು ಸಿಗ್ಬೋದು, ರಾಜ್ಯ ಸಿಗ್ಬೋದು, ಬೇರೆ ಏನೋ ಸಿಗ್ಬೋದು ಅಂತೆಲ್ಲ ಹೇಳ್ತಾರೆ. ಅದರ ಪ್ರಕಾರ ಅವರು ಕೂಡ ಕರ್ಮಿಗಳು ಯಜ್ಞಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಧಾರ್ಮಿಕ ಆಚರಣೆಗಳೆಲ್ಲ ಏನ್ ಮಾಡ್ತಾರೆ, ಆಸಕ್ತರಾಗಿ ಮಾಡ್ತಾರೆ, ಫಲ ಅಪೇಕ್ಷೆಯಿಂದ ಮಾಡ್ತಾರೆ. ಅದೇನಾಗ್ತದೆ ಅಲ್ಲಿ, ಅದು ಶಾಶ್ವತವಾಗಿ. ಆದ್ರೆ ಧ್ರುವ ಮಹಾರಾಜರು ಆದರ್ಶ ರಾಜನಾಗಿರಲು ಅನೇಕ ಯಜ್ಞಗಳನ್ನು ಆಚರಿಸಿದರು. ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದ್ದರು. ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ಇದ್ದುಕೊಂಡೇ ಅವನು ಆಚರಣೆಗಳನ್ನು ಮಾಡ್ತಾ ಯಜ್ಞ ಯಾಗಾದಿಗಳನ್ನು. ಭಗವಂತನು ತನ್ನ ಶರಣಾಗತರಾದ ಭಕ್ತರನ್ನು ಸದಾ ಕಾಲ ರಕ್ಷಿಸು. ಯಾವಾಗ್ಲೂ ಭಕ್ತರನ್ನು ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ. ಅವರನ್ನು ಯಾವಾಗ್ಲೂ ಅವನು ಬಿಟ್ಟು ಹಾಕುದಿಲ್ಲ. ನಿಮ್ಗೆ ಗೊತ್ತಿದೆ, ಪ್ರಹ್ಲಾದ ಎಂತ ಕಷ್ಟ ಸಂದರ್ಭದಲ್ಲಿ ಕೂಡ ಅವನನ್ನು ಅವರು ಬಿಡ್ಲಿಲ್ಲ. ದ್ರೌಪದಿ ಇರ್ಬೋದು, ಗಜೇಂದ್ರ ಇರ್ಬೋದು, ಎಂತೆಂತ ಭಕ್ತರುಗಳು ಎಲ್ಲರನ್ನು ಭಗವಂತ ಏನ್ ಮಾಡ್ತಾನೆ, ಸಡನ್ ಆಗಿ ಬಂದು ಪ್ರಹ್ಲಾದನಿಗೆ ಅವನ ಕಂಬದಲ್ಲಿ ಅವನು ನೆನೆಸಿದಾಕ್ಷಣ ಅಲ್ಲಿದ್ದಾನ, ಅಲ್ಲಿದ್ದಾನ ಅಂತ ಕೇಳ್ತಾನೆ ಅಲ್ವಾ ಹಿರಣ್ಯಕಶಿಪು. ಆಗ ಸಡನ್ ಆಗಿ ಆ ಕಂಬದಿಂದ ಬರ್ತಾನೆ. ಅಂದ್ರೆ ಎಂತ ಒಂದು ಕರುಣಾಮಯಿ ಆ ಭಗವಂತ ಅಂತ ಹೇಳಿದ್ರೆ, ಈ ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ ಅವ ಒಂದು ಹೆಜ್ಜೆ ಮುಂದಿಟ್ಟು ಅವನು 10 ಹೆಜ್ಜೆ ಮುಂದಿಟ್ಟು ಬರ್ತಾ ಇರ್ತಾನೆ ಭಗವಂತ. ಅಂತಹ ಒಬ್ಬ ಭಕ್ತವತ್ಸಲನಾಗಿರ್ತಾನೆ, ಭಗವಂತನ ಕೈಗೊಂಬೆ ಆಗಿರ್ತಾನೆ. ಭಕ್ತರು ಏನ್ ಹೇಳ್ತಾರೆ ಅದನ್ನು ಮಾಡ್ಲಿಕ್ಕೆ ಭಗವಂತ ರೆಡಿ ಇರ್ತಾನೆ. ಆದ್ರೆ ಆ ಭಕ್ತರು ಭಗವಂತನ ಸದಾ ಸ್ಮರಣೆಯಲ್ಲಿ ಇರ್ಬೇಕು. ಹೇಗೆ ಈ ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ ಇವರ ಹಾಗೆ ಇರಬೇಕು. ಭಗವಂತನು ತನ್ನ ಶರಣಾಗತ ಭಕ್ತರನ್ನು ಸದಾ ಕಾಲ ರಕ್ಷಿಸು. ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತೆ ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವುದನ್ನು ಭಕ್ತನು ಕಾಣಬಹುದು. ಪ್ರತಿಯೊಬ್ಬರ ಹೃದಯದಲ್ಲಿ ಅವನು ನೆಲೆಸಿದ್ದಾನೆ ಅನ್ನೋದನ್ನು ಈ ಭಕ್ತ ಕಾಣ್ತಾನಂತೆ. ಯಾರನ್ನು ನೋಡಿದ್ರು ಅದರಲ್ಲಿ ಭಗವಂತನಿರುವುದನ್ನು ಅವರು ಕಾಣ್ತಾರೆ. ಈಶ್ವರ ಸರ್ವಭೂತನ ಬಂದೇಶ್ವರ ಇಷ್ಟತಿ ಅಂದ್ರೆ ಭಗವಂತನು ಪ್ರತಿಯೊಂದರ ಹೃದಯದಲ್ಲಿಯೂ ಪ್ರತಿಯೊಬ್ಬರ ಹೃದಯದಲ್ಲಿ ಹೇಗೆ ನೆಲೆಸಿರುವನೆಂಬುದನ್ನು ಸಾಮಾನ್ಯರು ಅರಿಯಲಾರರು. ನಮ್ಗೆಲ್ಲ ಗೊತ್ತಾಗುದಿಲ್ಲ ಅಲ್ವಾ, ಯಾರಿಗೂ ಗೊತ್ತಾಗುದು, ಭಕ್ತರಿಗೆ ಮಾತ್ರ ಅದು ಗೊತ್ತಾಗುದು. ಭಕ್ತಿ ಅಮಾಮ ವಿಜಾಂತಿ, ಭಗವಂತನನ್ನು ಭಕ್ತಿಯಿಂದ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಎಲ್ಲರಿಗೆ ಸಾಧ್ಯ ಇಲ್ಲ. ಭಕ್ತರಿಗೆ ಮಾತ್ರ ಅವನು ಪ್ರಕಟನಾಗ್ತಾನೆ. ಆದರೆ ಒಬ್ಬ ಭಕ್ತನು ವಾಸ್ತವವಾಗಿ ಅವನು ಕಾಣಬಲ್ಲ. ಭಕ್ತನು ಅವನನ್ನು ಬಹಿರಂಗವಾಗಿ ಮಾತ್ರ ಕಾಣುವುದಲ್ಲದೆ ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ದೇವೋತ್ತಮ ಪರಮಪುರುಷನಲ್ಲಿ ಎಲ್ಲವೂ ನೆಲೆಸಿದೆ ಎಂಬುದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ಕಾಣಬಹುದು ಅಂತ ಹೇಳ್ತಾರೆ. ಇಲ್ಲಿ ಈ ಪ್ರಕೃತಿಯಲ್ಲಿ ನೋಡುವಾಗ ಎಲ್ಲದರಲ್ಲಿ ಅವನು ಭಗವಂತನನ್ನು ಬಹಿರಂಗವಾಗಿ ಮಾತ್ರ ಕಾಣುವುದಲ್ಲದೆ ಅವನೇನ್ ಮಾಡ್ತಾನೆ, ಎಲ್ಲ ಪುರುಷರಲ್ಲಿ ಎಲ್ಲರಲ್ಲಿ ಕೂಡ ಭಗವಂತನನ್ನು ಕಾಣ್ತಾನೆ. ಈಗ ನಾವು ಒಂದು ಕಡೆ ಪ್ರಯಾಣ ಮಾಡ್ತಾ ಎಲ್ಲಿಗಾದ್ರೂ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸೃಷ್ಟಿ ಸೌಂದರ್ಯಗಳನ್ನೆಲ್ಲ ನೋಡ್ತೇವೆ, ಖುಷಿ ಪಡ್ತೇವೆ, ವಿಡಿಯೋ ತೆಗಿತೇವೆ, ಇನ್ನೊಬ್ಬರಿಗೆ ಕಳಿಸ್ತೇವೆ, ಭಾರಿ ಖುಷಿ ಪಡ್ತೇವೆ ಅಲ್ವಾ. ಅದು ಇದೆ, ಇದು ಇದೆ, ಎಷ್ಟು ಚಂದ ಇದೆ, ಗುಡ್ಡ ಬೆಟ್ಟ ಅಲ್ವಾ, ಕಾಡುಗಳು, ತೋಟಗಳು, ಹೂಗಳು, ವನಗಳು ಎಲ್ಲ ನೋಡ್ತೇವೆ, ಸೃಷ್ಟಿ ಸೌಂದರ್ಯ. ಅದನ್ನು ನೋಡಿ ಖುಷಿ ಪಡ್ತೇವೆ. ಇದೆಲ್ಲ ಶಾಶ್ವತವಾಗಿರುವುದಿಲ್ಲ, ಆ ಒಂದು ಗಳಿಗೆಗೆ ಮಾತ್ರ ಆಗಿರ್ತದೆ. ಆದ್ರೆ ಇಲ್ಲಿ ಭಗವಂತನ ಭಕ್ತಿ ಸೇವೆಯಿಂದ ನಾವು ಏನು ಪಡಿತೇವೆ ಅದು ಶಾಶ್ವತವಾಗಿರುವಂತಹದ್ದು, ಆ ಭಕ್ತರು ಕಾಣುವಂತಹದ್ದು. ಈಗ ಪ್ರಭುಪಾದರು ಇರ್ಬೋದು, ಎಲ್ಲಾದ್ರೂ ಹೋಗ್ತಾ ಇರುವಾಗ ಅವರು ಈ ತೋಟಗಳನ್ನು, ಹೂಗಳನ್ನು, ಹೂವಿನ ಬಣ್ಣ ಬಣ್ಣದ ಹೂಗಳನ್ನು, ಚಿಟ್ಟೆಗಳನ್ನು, ಈ ಮರಗಳನ್ನೆಲ್ಲ ನೋಡ್ತಾ ಹೇಳ್ತಾರೆ, ಇಷ್ಟು ಸುಂದರವಾದ ಹೂಗಳನ್ನು ಸೃಷ್ಟಿ ಮಾಡಿದರೆ, ಬಣ್ಣ ಬಣ್ಣದ ಹೂಗಳನ್ನು ಸೃಷ್ಟಿ ಮಾಡಿದರೆ ಈ ಭಗವಂತ ಇನ್ನೆಷ್ಟು ಸುಂದರನಾಗಿರ್ಬಹುದು, ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಈ ಭಗವಂತ ಇನ್ನೆಷ್ಟು ಸುಂದರನಾಗಿರ್ಬಹುದು ಅಂತ ಹೇಳಿ ನಗ್ತಾ ಇರ್ತಾರೆ. ಅಂದ್ರೆ ಅಂತ ಭಕ್ತರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ನಾವೇನು ಯೋಚನೆ ಮಾಡ್ತೇವೆ, ಇಲ್ಲಿ ಕಾಣ್ತದೆ ಏನು ಅದನ್ನು ಮಾತ್ರ ಯೋಚನೆ ಅಲ್ವಾ. ಭಕ್ತರಿಗೆ ಪ್ರತಿಯೊಂದು ಕಣ್ಣಿಗೆ ಕಾಣ್ತದೆ. ನಿಮ್ಗೆ ನಾವು ಇವರು ಕನಕದಾಸರು ಎಲ್ಲಿಗೆ ಹೋಗಿರ್ತಾರಂದ್ರೆ ತಿರುಪತಿಗೆ ಹೋಗಿರ್ತಾರೆ.
ನಾವೆಲ್ಲ ತಿರುಪತಿಗೆ ಹೋಗಿರ್ತೀವಲ್ವಾ, ಅಲ್ಲಿ ಹೋದಾಗ ನಾವೇನು ಆ ಭಗವಂತನ ಮೂರ್ತಿಯನ್ನು ನೋಡ್ತೇವೆ, ಎಲ್ಲ ತಿರುಗಾಡ್ತೇವೆ, ಬರ್ತೇವೆ, ಕೀರ್ತನೆ ಮಾಡ್ತೇವೆ, ಆಯ್ತು. ಆದ್ರೆ ಕನಕದಾಸರು ಹೇಳ್ತಾರೆ ಏನಿಲ್ಲಿ, ವೈಕುಂಠವನ್ನೇ ಕಾಣ್ತಾರೆ ಅಲ್ವಾ. ಎಷ್ಟು ದೂರ ಇತ್ತು ಅಂತ ಎಣಿಸಿದ್ದೆ, ಇಲ್ಲೇ ಇದೆ ವೈಕುಂಠ. ಅಂದ್ರೆ ಭಗವಂತ ಅಲ್ಲಿಯೇ ಕಾಣ್ತಾನೆ ಅವನಿಗೆ. ಅಂದ್ರೆ ಶುದ್ಧ ಭಕ್ತರಿಗೆ ಅವರ ಕಣ್ಣು ಮುಂದೆ ಆ ಭಗವಂತ ಕಾಣಿಸಿಕೊಳ್ತಾನೆ. ನಮ್ಗೆ ಕಾಣುದಿಲ್ಲ, ನಮ್ಮ ಕಣ್ಣಿಗೆ ಪೊರೆ ಅಲ್ವಾ. ಆ ಯೋಗ ಮಾಯೆ ಒಂದು ಪೊರೆ ಹಾಕಿ ಬಿಟ್ಟಿರ್ತಾಳೆ ಅಲ್ವಾ. ಅದ್ರಿಂದ ನಮ್ಗೆ ಅದು ಆಗುದೇ ಇಲ್ಲ ಕಾಣ್ಲಿಕ್ಕೆ ಭಗವಂತನನ್ನು. ಮಹಾಮಾಯೆಯಿಂದ ಬಿಡಿಸ್ಕೊಂಡು ಯಾವಾಗ ಹೋಗ್ತೇವೆ ಆಗ ಮಾತ್ರ ಈ ಭಕ್ತಿ ಸೇವೆಯನ್ನು ನಾವು ಭಗವಂತನನ್ನು ಕಾಣಬಹುದು ಅಂತ ಹೇಳಿ ಹೇಳ್ಕೊಳ್ಬಹುದು. ಭಕ್ತರಾದವರು ಮಾತ್ರ ಭಗವಂತನನ್ನು ಕಾಣ್ಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ. ಮತ್ತೆ ಇಲ್ಲಿ ಹೇಳ್ತಾರೆ ಹೇಗೆ ಕಾಣ್ಬಹುದು ನಾವು ಭಕ್ತರಾದವರು ಅಂದ್ರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆ. ಅಂದ್ರೆ ಬ್ರಹ್ಮದೇವರು ಏನ್ ಮಾಡಿದ್ರಂತ ಬ್ರಹ್ಮ ಸಮಿತಿಯಲ್ಲಿ ಬಂದಂತದ್ದು. ಬ್ರಹ್ಮದೇವರು ತಪಸ್ಸು ಮಾಡಿ ಭಗವಂತನನ್ನೇ ಕಂಡಿರ್ತಾರೆ, ಹಸ್ತಲಾಘವ ಮಾಡಿರ್ತಾರೆ, ಸೆಕೆಂಡ್ ಕೊಟ್ಟಿರ್ತಾರೆ ಅಂತ. ಮತ್ತೆ ಇಡೀ ವೈಕುಂಠವನ್ನೇ ತೋರಿಸಿದ್ದಾರೆ ಅವರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರು ಇದು ಕೊಟ್ಟಿರುವಂತಹ ಈ ಬ್ರಹ್ಮ ಸಂಹಿತ. ಅದರಲ್ಲಿ ಏನ್ ಹೇಳ್ತಾರೆ ಅವರು, ಹೇಗೆ ನೋಡ್ಬೋದು ಭಗವಂತನನ್ನು ನಾವು? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ, ಪ್ರೇಮದ ಕಾಡಿಗೆ, ಅಂಜನ ಕಾಡಿಗೆಯನ್ನು ಹಚ್ಕೊಂಡಂತಹ ಪ್ರೇಮ ಭಾವದಲ್ಲಿ ಯಾರಿರ್ತಾರೆ ಅಂತವರಿಗೆ ಮಾತ್ರ ಈ ಭಗವಂತ ಕಾಣ್ಲಿಕ್ಕೆ ಸಾಧ್ಯ. ಅಂತಹ ಒಂದು ಲೇಪನವನ್ನು ಇಟ್ಕೊಳ್ಬೇಕು, ಪ್ರೇಮದ ಲೇಪನ ನಮ್ಮ ಕಣ್ಣಿಗೆ ಇಟ್ಕೊಂಡ್ರೆ ಮಾತ್ರ ಭಗವಂತ ನಮ್ಗೆ ಮುಖಾಮುಖಿಯಾಗಿ ಸಿಗ್ತಾನೆ, ಎಲ್ಲೆಡೆಯಲ್ಲಿಯೂ ನೋಡಬಲ್ಲರು. ಇದು ಕೇವಲ ಊಹೆಯಿಂದ ಅಥವಾ ಹುಸಿ ಜ್ಞಾನದಿಂದ ಸಾಧ್ಯವಾಗದು. ಕಪಟಿಗಳೆಲ್ಲ ಇರ್ತಾರೆ, ವೈರಾಗ್ಯವನ್ನು ಪಡ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡು ಸುಮ್ನೆ ಅವರ ಒಳಗೊಳಗೆ ಬೇರೆನೇ ಇರ್ತದೆ ಅಲ್ವಾ. ಅವ್ರು ಮಾಡುವಂತಹ ಒಂದು ಕಪಟ ನಾಟಕ ಅಂತ ಹೇಳ್ತಾರೆ. ಹೊರಗಿನಿಂದ ಶೋಗ ಹಾಕೊಳ್ತಾರೆ, ಒಳಗಿನಿಂದ ಅವರು ಬೇರೆನೇ ಮಾಡ್ಕೊಳ್ತಾ ಇರ್ತಾರೆ. ಅಂತಹವರೆಗೆ ಇದೆಲ್ಲ ಸಾಧ್ಯವಾಗುವುದಿಲ್ಲ ಅಂತ ಕಲ್ಪನಾತೀತವಾದದ್ದು. ಭಕ್ತರಿಗೆ ಮಾತ್ರ ಇದು ಸಾಧ್ಯವಾಗುವಂತಹದ್ದು. ಅಂತಹ ಒಂದು ಭಕ್ತ ಪರಾಧೀನ ಅಂತ ಹೇಳ್ಬೋದು ಧ್ರುವ ಮಹಾರಾಜ ಆಗಿದ್ದ ಅಂತ ಈ ಶ್ಲೋಕದಲ್ಲಿ ಗೊತ್ತಿದೆ. ನೆಕ್ಸ್ಟ್ ಹೋಗೋಣ, ಶ್ಲೋಕ 12. ತವೇಮಂ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನ ವತ್ಸಲಂ ಗೋಪ್ತಾರಂ ಧರ್ಮ ಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ. ಇಲ್ಲಿ ಧ್ರುವ ಮಹಾರಾಜನು ಸಮಸ್ತ ದೈವಗುಣ ಸಂಪನ್ನನಾಗಿದ್ದನು. ಅವನು ಭಕ್ತರಲ್ಲಿ ತುಂಬು ಗೌರವವನ್ನು ಹೊಂದಿದ್ದಲ್ಲದೆ ಬಡವರಲ್ಲೂ ಮುಗ್ಧರಲ್ಲೂ ಕರುಣಾಮಯನಾಗಿದ್ದನು. ಅವನು ಧರ್ಮ ತತ್ವಗಳನ್ನು ರಕ್ಷಿಸಿದನು. ಈ ಎಲ್ಲಾ ಅರ್ಹತೆಗಳಿಂದಾಗಿ ಅವನು ಸಮಸ್ತ ಪ್ರಜೆಗಳ ಪ್ರತ್ಯಕ್ಷನಾದ ಜನಕನೆಂದೇ ಭಾವಿಸಲಾಗಿತ್ತು. ನೋಡಿ ಎಷ್ಟು ಚಂದ ಹೇಳ್ತಾರಲ್ವಾ. ಧ್ರುವ ಮಹಾರಾಜನು ಸಮಸ್ತ ದೈವ ಗುಣ ಸಂಪನ್ನಾಗಿದೆ. ಎಷ್ಟು ದೈವಿ ಗುಣ ಇದೆ ಯಾರು ಹೇಳ್ತೀರಿ? ದೈವಿ ಗುಣಗಳು ಎಷ್ಟಿದೆ? 26. ಎಲ್ಲಿ ಕೊಟ್ಟಿದ್ದಾರೆ? ಭಗವದ್ಗೀತೆ 14. ಹಾ ಸರಿ, ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ 26 ದೈವಿ ಗುಣಗಳು, 6 ಅಸುರಿ ಗುಣಗಳಿವೆ ಅಲ್ವಾ. ಈ 26 ದೈವಿ ಗುಣಗಳು ನಮ್ಮಲ್ಲಿ 6 ಅಸುರಿ ಗುಣಗಳು ಏನ್ ಮಾಡ್ತವೆ? ನುಂಗಿ ಬಿಡ್ತವೆ ಅಲ್ವಾ. ನಾವು ಅದಕ್ಕೆ ಒಳಗಾಗಿದ್ದೇವೆ, ಯಾಕಂದ್ರೆ ಮಾಯೆ ನಮ್ಮನ್ನು ಬಂಧಿಸಿ ಬಿಟ್ಟಿದ್ದಾಳೆ. ಆದ್ರೆ ಧ್ರುವ ಮಹಾರಾಜ ಹಾಗೆ ಅಲ್ಲ, ಅವ ದೈವ ಗುಣ ಸಂಪನ್ನ. ಯಾವ ಮಾಯೆಗೆ ಅವನಿಗೆ ಏಟಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಬಲವಾದ ಭಕ್ತಿಯಲ್ಲಿ ಅವನು ಮುಳುಗಿರ್ತಾನೆ. ಮಹಾಭಾಗವತ ಆ 26 ಗುಣಗಳು ಕೂಡ ಈ ಧ್ರುವ ಮಹಾರಾಜನಲ್ಲಿದೆ. ನಮ್ಮಲ್ಲಿ ಒಂದು 5-6 ಇದೆಯಲ್ಲೋ ಗೊತ್ತಿಲ್ಲ ಅಲ್ವಾ. ಅಷ್ಟು ಗುಣವನ್ನು ಹೊಂದಿದ ಅವನು ಸರ್ವಗುಣ ಸಂಪನ್ನ ಅಂತ ಹೇಳ್ತಾನೆ. ಅವನು ಭಗವದ್ ಭಕ್ತರಲ್ಲಿ ತುಂಬು ಗೌರವವನ್ನು ಹೊಂದಿದ್ದಲ್ಲದೆ ಬಡವರಲ್ಲೂ ಮುಗ್ಧರಲ್ಲೂ ಕರುಣಾಮಯನಾಗಿದ್ದ. ಎಲ್ಲರಲ್ಲಿ ಕರುಣೆ ಅವನಿಗೆ ಅಲ್ವಾ. ಆದರ್ಶ ಅವನೊಂದು ರಾಜ್ಯಭಾರ ಅಂದ್ರೆ ಅಂತದ್ದಾಗಿತ್ತು. ನಿಮ್ಗೆ ಗೊತ್ತಿದೆ, ಯುಧಿಷ್ಠಿರ ಮಹಾರಾಜ, ಪರೀಕ್ಷಿತ ಮಹಾರಾಜ, ಆಮೇಲೆ ಎಲ್ಲ ಪ್ರಹ್ಲಾದರು, ಇವರೆಲ್ಲ ಆದರ್ಶ ಮಹಾರಾಜರಾಗಿದ್ರು. ಜನಕ ಮಹಾರಾಜ ಅಲ್ವಾ. ಆದರ್ಶ ಅಂದ್ರೆ ಅವರನ್ನು ನೋಡಿ ಇನ್ನೊಬ್ರು ಕಲಿಬೇಕು. ಆತರ ಅವ್ರೇನ್ ಮಾಡ್ತಾರೆ, ತಮ್ಮ ರಾಜ್ಯಭಾರ ಮಾಡೋದಷ್ಟೇ ಅಲ್ಲ, ತನ್ನ ಪ್ರಜೆಗಳ ಉದ್ಧಾರ ಮಾಡ್ತಾರೆ, ಪ್ರಜೆಗಳನ್ನು ಉನ್ನತ ಸ್ಥಾನಕ್ಕೆ ಕಳಿಸುವಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾ ಇದ್ರು. ಅವರು ಕೂಡ ಆಧ್ಯಾತ್ಮಿಕದಲ್ಲಿ ಇರ್ತಿದ್ರು. ತಮ್ಮೆಲ್ಲ ರಾಜ್ಯದಲ್ಲಿ ಯಾವುದೇ ಒಂದು ಇಂತಹ ಒಂದು ಸಾಮ್ರಾಜ್ಯ ಇರುವಾಗ ಅಲ್ಲಿ ಪ್ರೀತಿಯಿಂದ ಗೌರವದಿಂದ ಅವರನ್ನು ಕಾಣ್ತಾರೆ. ಅವರೆಲ್ಲರನ್ನು ಧರ್ಮ ತತ್ವಗಳನ್ನು ರಕ್ಷಣೆ ಮಾಡ್ತಾರೆ. ಅಂತ ರಾಜ್ಯದಲ್ಲಿ ಕಪಟವಾಗ್ಲಿ, ಮೋಸವಾಗ್ಲಿ, ಅನ್ಯಾಯವಾಗ್ಲಿ ನಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಪರೀಕ್ಷಿತ ಮಹಾರಾಜ ಕಲಿಯುಗದಲ್ಲಿದ್ದ, ಆದ್ರೂ ಕೂಡ ಅವನ ರಾಜ್ಯದಲ್ಲಿ ಒಂದು ಅನೈತಿಕ ಸಂಪರ್ಕ ಆಗ್ಲಿ, ಜೂಜಾಟ ಆಗ್ಲಿ, ಮಾಂಸ ಸ್ಲಾಟರ್ ಹೌಸ್ ಆಗ್ಲಿ ಯಾವ್ದು ಇರ್ಲಿಲ್ಲ. ಶನಿಗೆ ಎಲ್ಲೂ ಸ್ಥಳ ಸಿಗ್ಲಿಲ್ಲ. ಅಂತ ಒಬ್ಬ ಮಹಾರಾಜನಾಗಿದ್ದ. ಅವನು ಕೂಡ ಅದೇ ತರ ಪ್ರತಿಯೊಬ್ಬರು, ಇವರು ಧ್ರುವ ಮಹಾರಾಜ ಕೂಡ ಮಹಾ ಆದರ್ಶ ರಾಜನಾಗಿದ್ದ. ಎಲ್ಲರನ್ನು ಪ್ರೀತಿಯಿಂದ, ಪ್ರಜೆಗಳು ಅಂತ ಹೇಳಿದ್ರೆ ಖಾಲಿ ಮನುಷ್ಯರು ಮಾತ್ರ ಪ್ರಜೆಗಳಲ್ಲ
ಅಲ್ಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳಿರ್ಬೋದು, ಹುಳ ಹಪ್ಪಟೆಗಳಿರ್ಬೋದು, ಜಲಚರಗಳಿರ್ಬೋದು, ಎಲ್ಲವನ್ನು ರಕ್ಷಣೆ ಮಾಡ್ಬೇಕು ಅವನು. ಯಾವುದನ್ನು ನಾಶ ಆಗದಾಗೆ ಅವರಿಗೆ ವಸತಿ ಅದು ಇದು ಎಲ್ಲವನ್ನು, ಆಹಾರ ಎಲ್ಲವನ್ನು ಕಾಲ ಕಾಲಕ್ಕೆ ಸಿಗ್ತದಾ ಇಲ್ವಾ ನೋಡುವಂತವನೇ ಆದರ್ಶ ರಾಜ. ಅವನು ಸರಿಯಾದ ಸಮಯದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿಬೇಕು. ಅವರೆಲ್ಲರೂ ಉನ್ನತಕ್ಕೆ ಹೋಗ್ಬೇಕು, ಭಗವದ್ಧಾಮಕ್ಕೆ ಹೋಗ್ಬೇಕು. ಈ ತರ ಅವರು ತಮ್ಮ ರಾಜ್ಯದಲ್ಲಿ ಎಲ್ಲವನ್ನು ಮಾಡ್ತಾರೆ. ಆಧ್ಯಾತ್ಮಿಕ ಕೇಂದ್ರಗಳನ್ನು ಮಾಡ್ತಾರೆ. ಬ್ರಾಹ್ಮಣರಿಗೆ ಗೌರವ ಕೊಡ್ತಾರೆ. ಬ್ರಾಹ್ಮಣರ ಮುಖಾಂತರ ಈ ಜ್ಞಾನವನ್ನು ಕೊಡಿಸ್ತಾರೆ. ಅವರು ಬ್ರಾಹ್ಮಣರು ಹೇಳಿದಾಗೆ ನೋಡ್ಕೊಳ್ತಾರೆ. ಯಾರು ಋಷಿ ಮುನಿಗಳು ಏನ್ ಹೇಳ್ತಾರೆ ಅದನ್ನು ಅನುಸರಿಸ್ತಾರೆ. ತಮ್ಮ ಸ್ವಂತವಾಗಿ ಯಾವುದನ್ನು ಅವರು ಮಾಡುವುದಿಲ್ಲ. ಅಂತಹ ಆದರ್ಶ ರಾಜ ಇವನಾಗಿದ್ದ. ಭಾವಾರ್ಥ, ಇಲ್ಲಿ ವರ್ಣಿಸಲಾದ ಧ್ರುವ ಮಹಾರಾಜನ ವೈಯಕ್ತಿಕ ಗುಣಗಳು ಒಬ್ಬ ರಾಜರ್ಷಿಯ ಆದರ್ಶ ಗುಣಗಳಾಗ್ಲಿ. ರಾಜರ್ಷಿ ಅಂತ ಹೇಳ್ತಾರೆ, ಅವನೇನು ಋಷಿ ಅಲ್ಲ, ಆದ್ರೆ ರಾಜರ್ಷಿ. ಯಾಕೆ ರಾಜಋಷಿ ಅಂತ ಹೇಳ್ತಾರೆ, ಅವನ್ ಋಷಿಗಳಾಗಿ ಇದ್ದ. ಅಂದ್ರೆ ಬರೇ ಭಗವಂತನ ಧ್ಯಾನದಲ್ಲಿದ್ದ, ರಾಜನಾಗಿದ್ದ, ರಾಜನ ಕರ್ತವ್ಯವನ್ನು ಮಾಡ್ತಿದ್ದ. ಅವನ್ ರಾಜ, ಅವನ್ ಮಾಡ್ಲೇಬೇಕು ಪ್ರಜೆಗಳ ರಕ್ಷಣೆ ಮಾಡುವಂತಹದ್ದು, ಏನೇನ್ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದ. ಆದ್ರೆ ಅವನು ಋಷಿಗಳ ಹಾಗೆ ಭಗವಂತನ ಸದಾ ಸ್ಮರಣೆಯಲ್ಲಿರ್ತಿದ್ದ. ಅವನಿಗೆ ರಾಜಋಷಿ ಅಂತ ಹೇಳ್ತಾರೆ. ತನ್ನೆಲ್ಲ ಕರ್ತವ್ಯಗಳನ್ನು ಮಾಡ್ತಾ ಮಾಡ್ತಾ ಭೌತಿಕದಲ್ಲೇ ಇದ್ದುಕೊಂಡು ಅವನು ಅವೆಲ್ಲ ಕರ್ತವ್ಯಗಳನ್ನು ಮಾಡಿ ಭಗವಂತನ ಸ್ಮರಣೆಯಲ್ಲಿ ಇರ್ತಿದ್ದ. ರಾಜನಷ್ಟೇ ಅಲ್ಲ, ನೂತನ ಪ್ರಜಾಸತ್ತೆ ನಾಯಕರು ಕೂಡ ಅಥವಾ ಶೂನ್ಯ, ಇಲ್ಲಿ ಅವನದ್ದು ಹೇಳ್ತಾ ಇಲ್ಲ, ಇಲ್ಲಿ ಮತ್ತೇನ್ ಹೇಳ್ತಾರಂದ್ರೆ ಈಗಿನ ಒಬ್ಬ ರಾಜರು ಹೇಗಿರ್ತದೆ, ಈಗಿನ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದಾರೆ, ಹೋಲಿಕೆ ಕೊಡ್ತಾ ಇದ್ದಾರೆ. ಅವರು ಕೂಡ ಈ ದೈವ ಗುಣದ ಅರ್ಹತೆಯನ್ನು ಪಡೆದಿರ್ಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಸರ್ಕಾರ ಎಲ್ಲ ದೈವ ಗುಣ ಇಲ್ವೇ ಇಲ್ಲ ಅಲ್ವಾ? ನಿಮ್ಗೆ ಅನಿಸ್ತದ ದೈವ ಗುಣ ಹೊಂದಿದವರು ಅಂತ? ಯಾವ ಸರ್ಕಾರ ಇರ್ಬೋದು, ಪ್ರಧಾನ ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಯಾರು ಕೂಡ ನಮ್ಮ ಒಂದು ಈ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಆಧ್ಯಾತ್ಮಿಕ ಜ್ಞಾನ ಕೊಡುವಂತದ್ದಾಗ್ಲಿ, ಭಗವದ್ಗೀತಾ ಪ್ರವಚನ ಕೊಡುವಂತದ್ದಾಗ್ಲಿ ಯಾವುದೂ ಇಲ್ಲ ಅಲ್ವಾ? ಜನರಗಳ ಉದ್ಧಾರ ಮಾಡುವಂತ ಯಾವ ಕೆಲಸ ಕೂಡ ನಡೀತಾ ಇಲ್ಲ. ಜನರ ರಕ್ಷಣೆ ಕೂಡ ಇಲ್ಲಿ ಇಲ್ಲ. ಅವರಿಗೆ ಬೇಕಾದಂತಹ ಜ್ಞಾನ ಯಾವುದು? ಹಣ ಸಂಪಾದನೆ ಮಾಡುವಂತದ್ದು ಹೇಗೆ, ಎಲ್ಲಿ ನಾನು ಆ ಸ್ಥಾನ ಪಡಿಬೇಕು, ಈ ಸ್ಥಾನ, ಇಂತಹ ಒಂದು ಜ್ಞಾನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಲ್ವಾ? ಹಿರಣ್ಯಕಶಿಪುವಿನಾಗಿ ಅಲ್ವಾ? ಅವನು ಅದನ್ನೇ ಹೇಳಿಕೊಟ್ಟದಲ್ವಾ? ಅವನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ಲಿಲ್ಲ ಪ್ರಹ್ಲಾದನಿಗೆ. ಆತರ ಇಲ್ಲಿ ಈಗ ನಮ್ಮದು ನಡೀತಾ ಇದೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಈ ಪ್ರಜಾಸತ್ತೆ ನಾಯಕರು ಕೂಡ ಶೂನ್ಯವಲ್ಲದ ಸರ್ಕಾರ. ಇದು ಶೂನ್ಯ ಅಲ್ಲ, ಈ ಸರ್ಕಾರ ವ್ಯಕ್ತಿ ಶೂನ್ಯ ಅಲ್ವಾ? ಅಂದ್ರೆ ಒಬ್ಬ ವ್ಯಕ್ತಿಯಿಂದ ನಡೆಯುವ ಸರ್ಕಾರ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜೆಗಳಿಂದ ನಡಿಬೇಕು, ಪ್ರಜೆಗಳ ಅನುಮತಿಯನ್ನು ಪಡ್ಕೊಳ್ಬೇಕು. ಆದ್ರೆ ಈಗಿನ ರಾಜರೇನು, ಈಗಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಪ್ರಜೆಗಳ ಒಂದು ಮಾತನ್ನು ಕೇಳಬೇಕು. ಅವ್ರ ಇಚ್ಛೆ ಬಂದಾಗೆ ಇಲ್ಲಿ ಕಾರ್ಯಕ್ರಮಗಳನ್ನು, ಅವರ ಏನೇನು ಯೋಜನೆಗಳನ್ನು ಹಾಕೊಳ್ತಾರೆ. ಇದು ಆಗಬಾರ್ದು. ಅವರು ಕೂಡ ದೈವ ಗುಣದಲ್ಲಿ ಇರಬೇಕು. ಆ ಅರ್ಹತೆಯನ್ನು ಪಡೆದವರಿಗೆ ಮಾತ್ರ ನಾವು ಓಟ್ ಹಾಕ್ಬೇಕು. ಎಲ್ಲರಿಗೆ ಓಟ್ ಹಾಕ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅರ್ಹತೆಯನ್ನು ಪಡೆದಿರಲೇಬೇಕು. ಆಗಿದ್ದಾಗ ರಾಜ್ಯದ ಪ್ರಜೆಗಳು ಮಾತ್ರ ಸುಖವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರಜೆಗಳು ಧ್ರುವ ಮಹಾರಾಜನು ತಮ್ಮ ತಂದೆಯೆಂದೇ ಭಾವಿಸಿದ್ದರು. ನೋಡಿ, ತಂದೆ ಮಕ್ಕಳನ್ನು ಎಷ್ಟು ಚಂದ ನೋಡ್ಕೊಳ್ತಾರೆ ಅಲ್ವಾ? ಒಬ್ಬ ಆದರ್ಶ ತಂದೆ ಇದ್ರೆ ಆ ಮಕ್ಕಳು ಕೂಡ ಒಳ್ಳೆಯ ಪ್ರಜೆಗಳಾಗಿ ಹೋಗ್ತಾರೆ. ಆದ್ರೆ ಆದರ್ಶ ರಾಜನಿದ್ರೆ ಎಲ್ಲರೂ ಕೂಡ ಒಳ್ಳೆಯ ಪ್ರಜೆಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಅವನ ಆಸ್ಥಾನದಲ್ಲಿ ಮಗು ಪೂರ್ಣ ತೃಪ್ತವಾಗುವಂತೆ ರಾಜ್ಯದ ಪ್ರಜೆಗಳು ರಾಜ್ಯದಿಂದ ಅಥವಾ ರಾಜನಿಂದ ರಕ್ಷಣೆ ಪಡೆದು ಎಲ್ಲಾ ವಿಧದಿಂದಲೂ ತೃಪ್ತರಾಗಿರ್ತಾರೆ. ಅಂತಹ ರಾಜ್ಯ ಇದ್ರೆ ಎಲ್ಲರೂ, ಒಂದು ಮಗುವಿಗೆ ಕೂಡ ಯಾವ ಕಷ್ಟ ಇಲ್ಲ, ಯಾವ ಸ್ತ್ರೀಗೆ ಕೂಡ ಯಾವ ಕಷ್ಟ ಇಲ್ಲ, ಯಾವ ಹಿಂಸೆ ಕೂಡ ಆಗುದಿಲ್ಲ, ಎಲ್ಲ ರಕ್ಷಣೆ, ಆಶ್ರಯ ಎಲ್ಲ ಸಿಗ್ತದೆ. ಈಗಿನ ವಾತಾವರಣದಲ್ಲಿ ರಾಜ್ಯದಲ್ಲಿ ಜೀವನ ಮೂಲ ಅವಶ್ಯಕತೆಗಳಾದ ಪ್ರಾಣ ರಕ್ಷಣೆ ಹಾಗೂ ಪ್ರಜೆ ಆಸ್ತಿಪಾಸ್ತಿಯ ರಕ್ಷಣೆಯನ್ನು ಕುರಿತು ಸರ್ಕಾರದಿಂದ ಭರವಸೆ ಸಿಗದಾಗಿದೆ. ಈಗಿನ ಸರ್ಕಾರದಲ್ಲಿ ಯಾವುದೂ ಇಲ್ಲ ಅಲ್ವಾ? ಒಂದಿಷ್ಟು ಅಕ್ಕಿ ಕೊಡ್ತಾರೆ ಅಲ್ವಾ? ಅಕ್ಕಿ ಕೊಟ್ರೆ ಅಲ್ಲಿ ಉಳಿದದೆಲ್ಲ ಬೇಕಲ್ವಾ? ಯಾವುದೂ ಇಲ್ಲ. ನಿಮಗೊಂದಿಷ್ಟು ಫ್ರೀ ಆಗಿ ನಾನು ಗ್ಯಾಸ್ ಕೊಡ್ತೇನೆ, ಫ್ರೀ ಆಗಿ ನಾನು ಕರೆಂಟ್ ಕೊಡ್ತೇನೆ, ಫ್ರೀ ಆಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತೇನೆ ಸ್ತ್ರೀಯರಿಗೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ. ಅದನ್ನು ಮಾಡ್ತಾರೆ. ಇನ್ನೊಂದು ಕಡೆಯಿಂದ ನಿಮ್ಮನ್ನು ಲೂಟಿ ಮಾಡ್ತಾರೆ ಅಲ್ವಾ? ಇಂಥ ಸರ್ಕಾರ ನಮ್ಮದು. ಇದು ಆಗಬಾರ್ದು. ಅವರಿಗೆಲ್ಲ ಆಧ್ಯಾತ್ಮಿಕ ಜ್ಞಾನ ಸಿಗ್ಬೇಕು ಅಂತ ಹೇಳಿ. ಬ್ರಹ್ಮಣ್ಯಂ ಎಂಬ ಪದವು ಈ ಸಂಬಂಧದಲ್ಲಿ ಬಹು ಅರ್ಥಪೂರ್ಣವಾಗಿದೆ. ಬ್ರಹ್ಮಣ್ಯಂ ಅಂತ ಹೇಳಿದ್ರೆ ಈ ಬ್ರಾಹ್ಮಣರು ಏನ್ ಮಾಡ್ತಾರೆ, ವೇದಾಧ್ಯಯನ ಮಾಡುವಂತವ್ರು, ಯಜನ್ಯಾಜನ್ ಪಠನ್ ಪಾಠನ್ ಅಂತ ಎಲ್ಲವನ್ನ ಅವರು ತಿಳ್ಕೊಂಡಿರ್ಬೇಕು, ಅರಗಿಸಿಕೊಂಡಿರ್ಬೇಕು. ಅದನ್ನ ಅವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಇತರರಿಗೆ ಕೂಡ ಹೇಳ್ಬೇಕು. ಅಂತವರಿಗೆ ಬ್ರಾಹ್ಮಣರು ಅಂತ ಹೇಳಿ ಎಲ್ಲ ಜ್ಞಾನ ಅವರಿಗೆ ಇರ್ಬೇಕು. ಅವರಿಗೆ 9 ಗುಣಗಳಿರ್ಬೇಕು. ಆ ಒಂದು ನಿಮಗೆ 18ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿದೆ ಆ ಬ್ರಾಹ್ಮಣನ ಗುಣಗಳು.
ಆ 9 ಗುಣಗಳು ಅವರಲ್ಲಿ ಇರಬೇಕು. ಇಂಥ ಬ್ರಾಹ್ಮಣ ಏನ್ ಮಾಡ್ತಾನೆ, ವೇದಾಧ್ಯಯನದಲ್ಲಿ ನಿರತನಾಗಿ ತನ್ಮೂಲಕ ಆ ವೇದಾಧ್ಯಯನದಲ್ಲಿ ನಿರತನಾದಾಗ ಅದರ ಮುಖಾಂತರ ಭಗವಂತನನ್ನು ಕಾಣ್ತಾನೆ. ಅಂತಹ ಬ್ರಾಹ್ಮಣನಿಗೆ ಈ ಮಹಾರಾಜ ಏನ್ ಮಾಡ್ತಾನೆ, ಅವನು ತುಂಬಾ ಗೌರವ ಕೊಡ್ತಾನೆ. ಅವ್ರು ಭಕ್ತಿ ಸಂಪನ್ನನಾದವರು ಮಹಾರಾಜ ಅಂತ ಹೇಳ್ತಾರೆ. ಅವರಿಗೆ ಗೌರವ ಕೊಡ್ತಾನೆ ಬ್ರಾಹ್ಮಣನಿಗೆ. ಅವರ ಒಂದು ಇದು ಪ್ರಕಾರ ಅವನು ನಡ್ಕೊಳ್ತಾನೆ. ಇಡೀ ಜಗತ್ತಿನಲ್ಲಿ ವಿತರಣೆ ಮಾಡುವ ಸಂಘ ಸಂಸ್ಥೆಗಳ ಬಗ್ಗೆ ರಾಜ್ಯವು ತುಂಬು ಗೌರವದಿಂದ ಇರಬೇಕು. ಈಗ ನಮ್ಗೆ ಇಂತಹ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇದನ್ನೆಲ್ಲ ನಾವು ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ, ಅದಕ್ಕೆಲ್ಲ ನಾವು ಸಪೋರ್ಟ್ ಕೊಡ್ಬೇಕು, ಸಹಕಾರ ಕೊಡ್ಬೇಕು. ಆದ್ರೆ ಯಾವ ಸರ್ಕಾರ ಕೂಡ ಕೊಡ್ತಾ ಇಲ್ವಾ? ಯಾರು ಕೊಡ್ತಾರೆ ನೋಡಿದ್ರೆ ನೀವು? ಕೃಷ್ಣ ಪ್ರಜ್ಞಾ ಸಂಸ್ಥೆಗೆ ಯಾರು ಕೊಡ್ತಾ ಇಲ್ಲ, ಗೌರವ ಕೂಡ ಕೊಡುತ್ತಿಲ್ಲ. ಆದ್ರೆ ದುರ್ದೈವದಿಂದಾಗಿ ಈ ದಿನಗಳಲ್ಲಿ ಇಂತಹ ಆಂದೋಲನಗಳಿಗೆ ರಾಜ್ಯದ ಅಥವಾ ಸರ್ಕಾರದ ನೆರವು ಸಿಗ್ತಾ ಇಲ್ಲ. ಸದ್ಗುಣಗಳ ಬಗ್ಗೆ ಹೇಳುವುದಾದ್ರೆ, ರಾಜ್ಯಾಡಳಿತದಲ್ಲಿ ಯಾವುದಾದ್ರೂ ಸದ್ಗುಣಗಳಿಂದ ಕೂಡಿದ ಒಬ್ಬಾತನನ್ನು ಕಾಣುವುದು ತೀರಾ ಕಷ್ಟ. ಈಗಿನ ಸರ್ಕಾರದಲ್ಲಿ ನಿಮಗೆ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಒಳ್ಳೆಯ ಅನ್ನೋದು ಯಾರು ಇಲ್ಲ. ಎಲ್ಲರೂ ಸಂಬಳ ತಗೊಳ್ತಾರೆ, ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು. ಆಮೇಲೆ ಏನಾದ್ರು ನೀವು ಕೇಳ್ಲಿಕ್ಕೆ ಹೋಗಿ ಆ ಒಂದು ರಿಟೈರ್ಡ್ ಆದವನು ಒಬ್ಬ ಹೋದ್ರೆ 1000 ಸಲ ಓಡಾಡಿಸ್ತಾರೆ. ಇವತ್ತಿಲ್ಲ ನಾಳೆ ಬನ್ನಿ, ಇವತ್ತಿಲ್ಲ ನಾಳೆ ಬನ್ನಿ ಅಂತ ಹೇಳ್ತಾರೆ. ಅವನು ಮುದುಕ ನಡಿಲಿಕ್ಕೆ ಆಗುದಿಲ್ಲ, 1000 ಸರಿ ದೊಣ್ಣೆ ಹೊಡ್ಕೊಂಡು ಬರ್ಬೇಕು. ಇಂತ ಹಿಂಸೆ ಕೊಡ್ತಾರೆ ಇವರು. ಇಲ್ಲ ಅಂತ ಹೇಳುವುದಕ್ಕೆ ಇಲ್ಲಿ ಸಂಬಳ ತಗೊಳ್ತಾರೆ ಅಂತ ಇಲ್ಲಿ ಪ್ರಭುಪಾದರು ತುಂಬಾ ಚಂದ ಹೇಳಿದಾರೆ. ರಾಜ್ಯಾಡಳಿತದಲ್ಲಿ ಯಾವುದಾದ್ರೂ ಸದ್ಗುಣಗಳಿಂದ ಕೂಡಿದ ಒಬ್ಬಾತನನ್ನು ಕಾಣುವುದು ತೀರಾ ಕಷ್ಟಕರವಾಗಿದೆ. ಆಡಳಿತಗಾರರು ಕೇವಲ ತಮ್ಮ ಅಧಿಕಾರದ ಹುದ್ದೆಗಳಲ್ಲಿ ಕುಳಿತು ಪ್ರಜೆಗಳಿಗೆ ಇಲ್ಲ ಎಂದು ಹೇಳುವುದಕ್ಕಾಗಿ ಸಂಬಳವನ್ನು ಪಡಿತಾ ಇರುವವರಂತೆ ಪ್ರತಿಯೊಂದು ಕೋರಿಕೆಗೂ ಇಲ್ಲ ಎನ್ನುವುದು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ. ಆದ್ರೆ ನಮ್ಮ ಇವರು ಧ್ರುವ ಮಹಾರಾಜರು ಹೇಗಿದ್ರೆ ದೀನವತ್ಸಲ, ಕರುಣಾಮಯಿ ಆಗಿದ್ದಾರೆ ಅವರು. ಭಗವಂತ ಹೇಗೆ ಕರುಣಾಮಯಿ, ಹೇಗೆ ಅಂದ್ರೆ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಅಂತ ಹೇಳ್ತೀನಿ. ಅಂತಹ ಜಗತ್ಪತಿ ದೀನಬಂಧುವಿನ ಭಕ್ತ ಮಹಾಭಕ್ತ ಧ್ರುವ ಮಹಾರಾಜ. ನಮಗೆ ಅರ್ಥವೇ ಗೊತ್ತಿಲ್ಲ, ದಿನಾ ಹೇಳ್ತೀವಲ್ವಾ ದೀನಬಂಧು ಜಗತ್ಪತಿ ಅಂತ. ಕರುಣಾಳು ಅವನು. ನೀವು ಏನು ಹೇಳಿದ್ರು ಸಹ ಅವನಿಲ್ಲ ಅನ್ನೋದಿಲ್ಲ. ಆದ್ರೆ ನಿಮ್ಮ ಭಕ್ತಿ ಎಷ್ಟಿದೆ ಅದನ್ನು ನೋಡ್ತಾನೆ. ಎಷ್ಟೆಷ್ಟು ಭಕ್ತಿ ಮಾಡ್ತೀರಾ, ಪ್ರಪಂಚ ಎಷ್ಟೆಷ್ಟು ನೀವು ಮಾಡ್ತೀರಾ ಅಷ್ಟೇ ನಿಮ್ಗೆ ಕೊಡ್ತಾನೆ. ಇದು ದೀನವತ್ಸಲ ಅಂದ್ರೆ ತುಂಬಾ ಕರುಣಾಮಯನಾಗಿರ್ತಾನೆ ಧ್ರುವ ಮಹಾರಾಜ. ದುರ್ದೈವದಿಂದಾಗಿ ಪ್ರಸ್ತುತ ಕಾಲದಲ್ಲಿ ರಾಜ್ಯದ ಪ್ರತಿನಿಧಿಗಳು ಹಾಗೂ ಅಧ್ಯಕ್ಷರು ರಾಜ್ಯದಿಂದ ಒಳ್ಳೆಯ ವೇತನವನ್ನು ಪಡೆಯುತ್ತಾರೆ. ಇವರೆಲ್ಲ ಒಳ್ಳೆ ಸಂಬಳಗಳನ್ನು ತಗೊಳ್ತಾರೆ. ಇದು ನಮ್ಮ ದುರ್ದೈವ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಆ ಸಂಬಳಕ್ಕಾದ್ರೂ ಕೆಲಸ ಮಾಡುತ್ತಾರೆ, ಜನರನ್ನು ಹಿಂಸಿಸ್ತಾರೆ ಅಲ್ವಾ, ತುಂಬಾ ಕಷ್ಟ ಕೊಡ್ತಾರೆ ಹೇಳ್ತಾರೆ. ಅಲ್ಲದೆ ತಾವು ಅಪವಿತ್ರರೆಂಬಂತೆ ನಟನೆ ಮಾಡ್ತಾರೆ. ನಾವು ಲಂಚ ತಗೊಳ್ತಾರೆ ಎಷ್ಟೋ ಜನರ ಹತ್ರ ಯಾವ್ದು ಕೆಲಸ ಮಾಡ್ಲಿಕ್ಕೆ, ಮತ್ತೆ ಇಲ್ಲವೇ ಅಂತ ಹೇಳ್ತಾರೆ, ಬೇಜಡಿಯಿಂದ ತಗೊಳ್ತಾರೆ ಅಲ್ವಾ. ಆದ್ರೆ ಅದೆಲ್ಲ ಈಗ ನಡಿಲಿಕ್ಕಿಲ್ಲ, CC ಕ್ಯಾಮ್ರಾ ಎಲ್ಲ ಇದೆ. ಅಂತ ನಟನೆಗಳನ್ನು ಮಾಡ್ತಾರೆ. ಆದ್ರೆ ಅವರು ಮುಗ್ಧ ಪ್ರಾಣಿಗಳನ್ನು ಹತ್ಯೆಗೈಯುವ ಹತ್ಯಾಗಾರಗಳಿಗೆ ಅನುಮತಿ ಕೊಡ್ತಾರೆ. ಎಲ್ಲ ಕಡೆ ನೀವು ಈಗ ನೋಡಿ, ಎಲ್ಲಿ ಬೇಕಾದ್ರೂ ನಿಮ್ಮ ಮನೆ ಹತ್ರ ಆಸುಪಾಸು ಪೇಟೆಗಳಲ್ಲಿ ಹೋಗ್ತಾ ನೋಡಿ, ಕೋಳಿ ಫಾರ್ಮ್ಗಳು, ಸ್ಲಾಟರ್ ಹೌಸ್ಗಳು ಅಲ್ವಾ, ವೇಷಾವಾಟಿಕೆ ಇದು ನಡೀತಾನೆ ಇದೆ ನಿರಂತರ. ಅಲ್ಲಿ ಬಾರ್ಗಳು ಅಲ್ವಾ, ಅದಕ್ಕೆಲ್ಲ ಮತ್ತೆಂತ ಅದು ವೈನ್ ಶಾಪ್ಗಳು ಎಷ್ಟು ಬೇಕಾದ್ರೂ ಇದೆ. ಇದಕ್ಕೆಲ್ಲ ಯಾವ ರಾಜರು ಕೂಡ ಅನುಮತಿ ಕೊಡ್ತಿರ್ಲಿಲ್ಲ. ಆದ್ರೆ ಈಗ ಇದೆಲ್ಲ ನಡೀತಾ ಇದೆ. ಇದು ನಮ್ಮ ದುರ್ದೈವ ಅಂತ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಅವರು ಮುಗ್ಧ ಪ್ರಾಣಿಗಳನ್ನು ಹತ್ಯೆಗೈಯುವ ಹತ್ಯಾಗಾರಗಳನ್ನು ನಡೆಸಲು ಅನುಮತಿ ನೀಡುತ್ತಾರೆ. ಧ್ರುವ ಮಹಾರಾಜನ ದೈವಿ ಗುಣಗಳನ್ನು ಇಂದಿನ ರಾಜಕಾರಣಿಗಳ ಗುಣಗಳೊಂದಿಗೆ ಹೋಲಿಸಲು ಪ್ರಯತ್ನಿಸಿದಾಗ ಅಲ್ಲಿ ವಾಸ್ತವವಾದ ಹೋಲಿಕೆ ಇಲ್ಲ ಎಂಬುದನ್ನು ನಾವು ಕಾಣ್ತೇವೆ. ಧ್ರುವ ಮಹಾರಾಜನ ಆ ಸತ್ಯಯುಗದ ಆ ಕಾಲದಲ್ಲಿ ಅವನು ಹೇಗೆ ನಡ್ಕೊಂಡಿದ್ದ, ಒಂದು ಪ್ರಾಣಿ ಒಂದು ಕೀಟಕ್ಕೂ ಕೂಡ ಹಿಂಸೆ ಕೊಡ್ತಿರ್ಲಿಲ್ಲ. ಇಲ್ಲಿ ಎದುರೆದುರಲ್ಲಿ ರಾಜಾರೋಷವಾಗಿ ಪ್ರಾಣಿಗಳನ್ನು ಹತ್ಯೆ ಮಾಡ್ತಾರೆ, ಅಲ್ಲ ಗೋ ಹತ್ಯೆ ಮಾಡ್ತಾರೆ ಅಲ್ವಾ, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ವೇಷಾವಾಟಿಕೆ ಮಾಡ್ತಾರೆ. ಅದೊಂದು ದಂಧೆನೇ ಆಗಿಬಿಟ್ಟಿದೆ. ಅದರಿಂದ ಹಣ ಸಿಗ್ತದೆ ಸರ್ಕಾರಕ್ಕೆ ಅಲ್ವಾ. ಆದ್ರಿಂದ ಇದನ್ನೆಲ್ಲ ಅವರು ಅನುಮತಿಯನ್ನು ಕೊಡ್ತಾರೆ. ಮತ್ತೆ ಇಂತಹ ಇವರೊಟ್ಟಿಗೆ ನಾವು ಯಾವಾಗ್ಲೂ ಸುಖವಾಗಿರ್ಲಿಕ್ಕೆ, ತೃಪ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಧ್ರುವ ಮಹಾರಾಜನು ಸತ್ಯಯುಗದಲ್ಲಿ ಇದ್ದನು. ಅವನು ಸತ್ಯಯುಗದಲ್ಲಿ ಆದರ್ಶ ರಾಜನಾಗಿದ್ದನು. ಪ್ರಸ್ತುತ ಕಾಲದಲ್ಲಿ ಕಲಿಯುಗ, ಇದು ಕಲಿಯುಗ, ಅದು ಸತ್ಯಯುಗ ಆಗಿತ್ತು. ಆಗೆಲ್ಲ ಸತ್ಯವೇ ನಡೀತಾ ಇತ್ತು. ಆದ್ರೆ ಈಗ ಆ ದೈವಿ ಗುಣಗಳಿಂದ ವಿರಹಿತವಾಗಿದೆ. ಕಲಿಯುಗದಲ್ಲಿ ಏನ್ ಹೇಳ್ತಾರೆ, ಪ್ರಾಯಣ ಅಲ್ಪಾಯುಷ ಸಭ್ಯ, ಅದೇನೋ ನಮ್ಗೆ ಇಲ್ಲಿ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ, ಕಪಟಗಳು ಮೋಸಗಳು ಎಲ್ಲ ನಡೀತಾ ಇರ್ತವೆ. ಇನ್ನಿನ್ ಏನಾಗ್ತದೆ ಕಲಿಯುಗದಲ್ಲಿ, ಮರಗಳಿಗಳು ಫಲ ಕೊಡುದಿಲ್ಲ, ಆಮೇಲೆ ಗದ್ದೆಗಳಲ್ಲಿ ಭತ್ತ ಬೆಳೆಯುವುದಿಲ್ಲ, ದನ ಕರುಗಳು ಹಾಲು ಕೊಡುದಿಲ್ಲ, ಇದೇ ತರ ಆಗ್ತಾ ಇರ್ತದೆ. ಮೇಲೆ ಯಾವ ಫಸಲು ಬರೋದಿಲ್ಲ,
ಮನುಷ್ಯರು ಗಿಡ್ಡ ಗಿಡ್ಡ ಆಗ್ತಾ ಹೋಗ್ತಾರಂತೆ. ಆಮೇಲೆ ಆಯುಷ್ಯ 20 ವರ್ಷನೇ ಆಗ್ತದಂತೆ. ಈ ತರ ಎಲ್ಲ ಆಗ್ತದೆ. ನಮ್ಗೆ ಪುನರ್ಜನ್ಮ ಬೇಕಾ? ನಮ್ಗೆ ಆ ಪುನರ್ಜನ್ಮವೇ ಬೇಡ. ಅದಕ್ಕೆ ನಾವು ಏನ್ ಮಾಡೋಣ? ಅದಕ್ಕೆ ನಾವು ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಇಂದು ಜನರಿಗೆ ಧರ್ಮ, ಪ್ರಾಣ ಮತ್ತು ಆಸ್ತಿ ಪಾಸ್ತಿಗಳನ್ನು ರಕ್ಷಿಸಿಕೊಳ್ಳಲು ಕೃಷ್ಣ ಪ್ರಜ್ಞಾ ಸ್ವೀಕಾರವಲ್ಲದೆ ಪರ್ಯಾಯ ಅವಸ್ಥೆ ಇಲ್ಲ. ನಾವೆಲ್ಲರೂ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ ಪಾದ. ಅದು ಮಾಡದಿದ್ರೆ ಏನು ನಮ್ಗೆ ಆಗುದಿಲ್ಲ. ಇಲ್ಲಿ ಕೃಷ್ಣ ಪ್ರಜ್ಞೆ ಬೇಕೇ ಬೇಕು ಅಂತ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರಂದ್ರೆ, ಒಂದು ನಿಮಿಷ, ಇಲ್ಲಿ ಮತ್ತೆ ಈ ನಿಮ್ಗೆ ಇವತ್ತು 10ನೇ ಅಧ್ಯಾಯ, ಹಿಂದೆ ನಾವು 10ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ ಧ್ರುವ ಮಹಾರಾಜನಿಗೆ ಏನ್ ಮಾಡ್ತಾರೆ ಅಲ್ಲಿ. ಎಲ್ಲ ಯಕ್ಷರು ಹಿಂಸೆ ಕೊಡ್ತಾರೆ ಅಲ್ವಾ? ತುಂಬಾ ಹಿಂಸೆ ಕೊಡ್ತಾರೆ. ಎಂತ ಮಳೆ ಸುರಿಸ್ತಾರಂದ್ರೆ ಭಾರಿ ಪ್ರಮಾಣದ ಮಳೆ, ರಕ್ತ, ಮೂಳೆ, ಕೀವು, ಮಲ, ಮೂತ್ರ ಮತ್ತು ಮಜ್ಜೆಗಳ ಮಳೆ ಸುರಿಸ್ತಾ ಇದ್ರು ಅಲ್ವಾ? ಮತ್ತೆ ಏನ್ ಮಾಡ್ತಿದ್ರು ಅವರು ಯಕ್ಷರು? ಇದು ದೊಡ್ಡ ದೊಡ್ಡ ಎಲ್ಲಾ ದಿಕ್ಕುಗಳಿಗೆ ಬರ್ಚಿಗಳು, ಖಡ್ಗಗಳು, ಕಲ್ಲು ಬಂಡೆಗಳು, ಕಬ್ಬಿಣದ ಗದೆಗಳು, ಆಲಿಕಲ್ಲುಗಳನ್ನು ಬೀಳಿಸ್ತಾ ಇದ್ರು ಅವನ ಮೇಲೆ, ಧ್ರುವನ ಮೇಲೆ. ಆಮೇಲೆ ಉರಿಯುವ ಕಣ್ಣುಗಳಿಂದ ಕೂಡಿದ ಅನೇಕ ಸರ್ಪಗಳಿಂದ, ಆಮೇಲೆ ಬೆಂಕಿ ಕಾರ್ತಾ ಇದ್ವು ಆ ಸರ್ಪಗಳು. ಆಮೇಲೆ ಆನೆ, ಸಿಂಹ, ಹುಲಿಗಳು ಅವನ ಕಡೆ ಧಾವಿಸಿ ಬರುವಂತೆ ಮಾಡ್ತಾ ಇದ್ರು. ಆಮೇಲೆ ಅವನಿಗೆ ಜಗತ್ತಿಗೆ ಪ್ರಳಯ ಸಮೀಪಿಸುವಂತೆ ನೊರೆಯಿಂದ ಕೂಡಿದ ಸಮುದ್ರ ಅವನ ಕಡೆ ಆರ್ಭಟಿಸ್ತಾ ಬರ್ತಾ ಇತ್ತು. ಆ ಅಲೆಗಳು ಅವನ ಹತ್ರ ಭಯವನ್ನು ಹುಟ್ಟಿಸುವಂತಿದ್ದು. ಯಕ್ಷರು ಯಾವಾಗ್ಲೂ ಅಸುರಿ ಸ್ವಭಾವದವರೇ ಇರ್ತಾರೆ. ಅವ್ರು ಇಂಥ ಕೆಲಸಗಳನ್ನೇ ಮಾಡುವಂತ. ಒಳ್ಳೆಯವರನ್ನು ನೋಡಿದ್ರೆ ಅವರಿಗೆ ಆಗುದಿಲ್ಲ. ಅವ್ರ ಪಾಪದವರ ಮೇಲೆ ಇಂಥ ಕೆಲಸಗಳನ್ನೇ ಸೃಷ್ಟಿ ಮಾಡ್ತಾ ಇದ್ರು. ಎಂತಹ ಮಹಾಭಕ್ತನಾದ ಧ್ರುವ, ಅದನ್ನು ಕೂಡ ಅವನೇನ್ ಮಾಡ್ತಾನೆ, ಅಲ್ಲಿ ಎಷ್ಟು ಭಕ್ತನಾಗಿದ್ದ ಅವನು ಕೂಡ ಕಂಗೆಟ್ಟಿ ಹೋಗ್ತಾನೆ. ಅಂತ ಒಂದು ಹಿಂಸೆಯನ್ನು ಅವ್ರು ಕೊಡ್ತಾರೆ ಯಕ್ಷ ಮಹಾರಾಜರು. ಆಗ ಏನಾಗ್ತದೆ, ಅಲ್ಲಿ ಋಷಿ ಮುನಿಗಳೇ ಅವರೆಲ್ಲ ಬಂದು ಋಷಿ ಮುನಿಗಳ ಮಾತನ್ನು ಕೇಳ್ತಾನೆ ಧ್ರುವ ಮಹಾರಾಜ. ಅವನಿಗೆ ಸಲಹೆ ಕೊಡ್ತಾರೆ, ನೀನು ಮಹಾಭಕ್ತ, ಭಗವಂತನ ಶರಣಾಗತನಾದ್ದೇ ಇದು ಆತ್ಮ, ನಿನಗೇನು ಆಗುದಿಲ್ಲ. ನೀನು ಭಕ್ತರನ್ನು ಭಗವಂತ ಸದಾ ರಕ್ಷಣೆ ಮಾಡ್ತಾನೆ. ನೀನು ಸದಾ ಭಗವಂತನ ಸ್ಮರಣೆಯಲ್ಲಿ ನೀನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಸ್ಮರಣೆ ಮಾಡು, ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಒಂದು ಸಲಹೆ ಕೊಡ್ತಾರೆ. ಯಾರೇ ಆಗ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಕಲಿಯುಗದಲ್ಲಿ ಕೂಡ ನಾವು ಮುಕ್ತಿಯನ್ನು ಪಡಿಬಹುದು ಅಂತ ನಮಗೆ ಪ್ರಭುಪಾದರು ಇಲ್ಲಿ ಋಷಿ ಮುನಿಗಳು ಅವನಿಗೆ ಹೇಳ್ತಾರೆ, ಇದನ್ನು ನೀನು ಮಾಡು. ಇದೇ ಸ್ಕಂದದ 10ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ನಮ್ಗೆಲ್ಲ ಇದು ಪ್ರಭುಪಾದರು ಒಂದು ಜಪಮಾಲೆ ಕೊಟ್ಟಿದ್ದಾರೆ ಅಲ್ವಾ, ಬೀಡ್ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿದಿನ ಜಪ ಮಾಡಬೇಕು. ಆ ಮಹಾ ಮಂತ್ರವನ್ನು ಜಪಿಸ್ತಾ ಆ ಒಂದು ಮಣಿಯ ಮೇಲೆ ಮಹಾಶಕ್ತಿ, ಪ್ರಭುವಿನ 16 ಮಂತ್ರಗಳನ್ನು ಒಂದೊಂದು ಮಣಿಯ ಮೇಲೆ ನಾವು ಹೇಳ್ತಾ ಹೋದಾಗೆ ಅದಕ್ಕೊಂದು ಶಕ್ತಿ ಬರ್ತದೆ. ಅದ್ರಿಂದ ಜಪಮಾಲೆ ಅನ್ನುವಂಥದ್ದು ಬಹಳ ಪವಿತ್ರವಾದದ್ದು. ಆ ಮಂತ್ರ ಅನ್ನುವಂಥದ್ದು ನಮ್ಮನ್ನು ಉನ್ನತಕ್ಕೆ ಕರ್ಕೊಂಡು ಹೋಗುವಂತದ್ದು ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಕೃಷ್ಣ ಅಂದ್ರೆ ಅತ್ಯುನ್ನತ ಆನಂದ, ಇದು ನಿಮ್ಗೆಲ್ಲ ಗೊತ್ತಿದೆ. ಭಗವಂತನೇ ಎಲ್ಲ ಆನಂದದ ಸಾಗರ. ನಾವೆಲ್ಲ ಆನಂದಕ್ಕಾಗಿ ಹಾತರಿತಾ ಇದ್ದೇವೆ ಅಲ್ವಾ? ಆನಂದ ಎಲ್ಲಿ ಸಿಗ್ತದೆ? ಆನಂದಮಯ ಅಭ್ಯಾಸ, ಜೀವಿಗಳ ಸ್ವರೂಪ ಅದು ಆನಂದವಾಗಿರುವಂತಹದ್ದು. ಭಗವಂತನಂತೆ ಜೀವಿಗಳು ಪ್ರಜ್ಞಾ ಭರಿತರು ಮತ್ತು ಅವರು ಸುಖವನ್ನು ಅರಸ್ತಾ ಇರ್ತಾರೆ. ಭಗವಂತ ಸದಾ ಆನಂದಮಯನಾಗಿರ್ತಾನೆ. ನಾವೇನ್ ಮಾಡ್ಬೇಕು? ಆ ಜೀವಿಗಳು ಭಗವಂತನ ಜೊತೆ ಸೇರ್ಬೇಕು, ಅವನ ಜೊತೆ ಸೇರಿ ಅವನಿಗೆ ಸಹಕರಿಸ್ಬೇಕು. ಅವನ ಸಹವಾಸದಲ್ಲಿ ನಾವು ಕೂಡ ಭಾಗಿಯಾದ್ರೆ ನಾವು ಕೂಡ ಸುಖಿಯಾಗಿ ಇರ್ತೇವೆ. ನಾವು ಹೇಗೆ ಭಾಗಿಯಾಗುವಂಥದ್ದು? ಅವನ ಶ್ರವಣ ಮಾಡುವಂತಹದ್ದು, ಪುಸ್ತಕಗಳನ್ನು ಓದುವಂತಹದ್ದು, ಕೇಳುವಂತಹದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತಹದ್ದು, ಇದನ್ನೆಲ್ಲ ಮಾಡ್ಬೇಕು. ಯಾವಾಗ? ಸತತವಾಗಿ ಮಾಡ್ಬೇಕು. ನಾವು ಹರೇ ಕೃಷ್ಣ ಮಂತ್ರದಿಂದಲೇ ನಾವು ಮುಕ್ತಿಯನ್ನು ಪಡೆಯಬಹುದು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಧ್ರುವ ಮಹಾರಾಜ ಕೂಡ ಆ ದೀನ ಬಂಧು ಭಗವಂತನ ಸ್ಮರಣೆಯಲ್ಲಿದ್ದು ತನ್ನ ಪ್ರಜೆಗಳನ್ನು ದೀನ ವತ್ಸಲನ್ನಾಗಿ ಸದಾ ಅವನ ಸ್ಮರಣೆಯಲ್ಲಿದ್ದು ರಕ್ಷಣೆಯನ್ನು ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬಹುದು. ಹರೇ ಕೃಷ್ಣ. ಇಲ್ಲಿಗೆ ಈ ಅಧ್ಯಾಯವನ್ನು ತರಗತಿಯನ್ನು ನಾನು ಮುಗಿಸ್ತೇನೆ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು ನಿಮ್ಮಲ್ಲಿ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೂ ಜೈ. ರಾಧಾ ಗೋವಿಂದ್ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಕೇಳ್ಬಹುದು. ನನ್ನ ಕ್ಲಾಸ್ ಕೇಳಿತ ನಿಮ್ಗೆ? ಚೆನ್ನಾಗಿದೆ. ಪ್ರಶ್ನೆ ಇದ್ರೆ ಹೇಳಿ. ಆನಂದಮಯ ಅಭ್ಯಾಸ ಏನಾದ್ರು ಗೊತ್ತಾಗದಿದ್ದು ಇದೆಯಾ? ಪ್ರಶ್ನೆಗಳಿದ್ಯಾ?
ಅದನ್ನೇ ಕೇಳಿ. ನನಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ವಿವರಿಸಿದ್ದೇನೆ. ಎಲ್ಲ ಕೇಳ್ತು ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಭಕ್ತರ ಸಹಾಯದಿಂದ, ಪ್ರಭುಪಾದರ ಕರುಣೆಯಿಂದ, ರಾಧಾ ಗೋವಿಂದರ ಅನುಗ್ರಹದಿಂದ ನಾನು ಇದನ್ನು ಹೇಳಿರುವಂತದ್ದು. ನನ್ನದು ಏನೂ ಇಲ್ಲ, ನನಗೆ ಹೇಳುವ ಯೋಗ್ಯತೆ ಕೂಡ ಇಲ್ಲ. ಹರೇ ಕೃಷ್ಣ. ಎಲ್ಲರ ಪ್ರೋತ್ಸಾಹದಿಂದ ನಾನು ಬಂದು ಕೂತೆ. ಹರೇ ಕೃಷ್ಣ ಟೈಮ್ ಇದೆ, 10 ನಿಮಿಷ. ಧನ್ಯವಾದಗಳು ಏನಾದ್ರು ಮಾತಾಜಿ. ಪ್ರಶ್ನೆ ಇದ್ರೆ ಕೇಳ್ಬೋದು. 10 ನಿಮಿಷ ಟೈಮ್ ಇದೆ. ಹರೇ ಕೃಷ್ಣ. ನಮ್ಗೆ ಯಾರಿಗೂ ಕೂಡ ನಾವು ಇಷ್ಟ ತನಕ ಮಾಡಿದ್ದೇವೆ, ಪ್ರಭುಜಿಯನ್ನು ಬಿಟ್ಟು ನಮ್ಗೆ ಯಾರಿಗೂ ಕೂಡ ಅರ್ಹತೆ ಇಲ್ಲ. ಆದ್ರೆ ಪ್ರಭುಜಿಯವರ ದಯೆಯಿಂದ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ. ಸೊ ನಾಳೆ ಪ್ರಭುಜಿ ಬರ್ಬೋದು ಕ್ಲಾಸಿಗೆ. ಹರೇ ಕೃಷ್ಣ. 10 ನಿಮಿಷ ಇದೆ, ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಏನಾದ್ರು. ಮಾತಾಜಿ ಈ ಪಾಯಿಂಟ್ ಚೆನ್ನಾಗಿತ್ತು ಮಾತಾಜಿ. ಆನಂದಮಯ ಅಭ್ಯಾಸ ಅಂತಂದ್ರೆ ಭಗವಂತ ಆನಂದಮಯ, ಅವನ ಜೊತೆ ಜೀವಿಗಳು ಸೇರಿದ್ರೆ ಅವರು ಆನಂದಮಯವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಸಲಹೆ ಕೊಟ್ಟೆ ಪುನಃ ಸಲಹೆ ಕೊಡ್ತಾ ಇದ್ದೀರಲ್ವಾ? ಹೌದು ಹೌದು. ನನಗೆ ಪ್ರೋತ್ಸಾಹ ಮಾಡಿದ್ದು ಚಂದ್ರಿಕಾ ಮಾತಾಜಿ, ಉಮಾ ಮಾತಾಜಿ, ನಾಗವೇಣಿ ಮಾತಾಜಿ ಎಲ್ಲರೂ ಹೇಳು ಹೇಳು ಬಾ ಬಾ ಅಂತ ಹಾಗೆ ಹೇಳಿದೆ. ಅವರೆಲ್ಲ ಸಹಕಾರದಿಂದ ನಾನಿದು ಹೇಳಲಿಕ್ಕೆ. ನಮ್ಮದು ಏನೂ ಇಲ್ಲ, ಎಲ್ಲ ಪ್ರಭುಪಾದರ ಪ್ರೇರಣೆಯಿಂದ ನೀವು ಮಾಡ್ತಾ ಇದ್ದೀರಾ. ಹೌದು, ನಿಮ್ಮದೇ ಎಲ್ಲ ಒಂದು ಪ್ರಯತ್ನ ಮಾತಾಜಿ. ಭಗವಂತನ ಸಹಕಾರ ಮಾತಾಜಿ, ನಮ್ದಲ್ಲ ಮಾತಾಜಿ. ಹೌದು. ಕ್ವಶನ್ ಇಲ್ವಾ ಯಾರಿಗೂ? ಯಾರು ಮಾತಾಡ್ತಾ ಇಲ್ಲ, ಅರ್ಥ ಆಗ್ಲಿಲ್ಲ ಅಂತ ಅನಿಸ್ತದೆ. ಅರ್ಥ ಆಗಿದೆ ಅಂತ ಹೇಳಿ ಅದರ ಅರ್ಥ. ಅರ್ಥ ಆಗಿದ್ದಕ್ಕೆ ಏನು ಕ್ವೆಶ್ಚನ್ ಇಲ್ಲ ಮಾತಾಜಿ. ಹೌದು. ಹರೇ ಕೃಷ್ಣ. ಮಾತಾಜಿ ಎಂಡ್ ಮಾಡ್ಬೇಕಾ? ಮಾಡಿ ಮಾತಾಜಿ. ಏನು ಪ್ರಶ್ನೆ ಇಲ್ಲದಿದ್ರೆ ಎಂಡ್ ಮಾಡೋಣವಾ? ಹಾ ಮಾತಾಜಿ. ಆಯ್ತು. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ತಮಗೂ. ಶಾಕುಂತಳ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಮಾತಾಜಿ.